St. Philomena College Autonomous has been a beacon of knowledge, discipline, and excellence in higher education. Our college's legacy is a story of dedication, perseverance, and distinction that has been built over the years. It is not just a story that is defined by a passage of time, but by the countless achievements, values, and traditions that continue to inspire us today. From its humble beginning to its present stature, our college has consistently upheld a commitment to quality education and holistic development. Generations of students have passed through these halls, carrying with them knowledge, confidence, and sense of responsibility. Many of them have gone on to make many meaningful achievements in diverse fields, bringing pride and recognition to our college. As we are the torchbearers of this legacy, it is our responsibility to honor this tradition, uphold the values instilled in us, and continue striving for excellence in everything we do. A pleasant morning wishes to you all. On this auspicious occasion of College Day, we have with us Very Reverend Father Lawrence Mascarenhas, correspondent to My De Dios Institutions Puttur as President, Professor Kavita K.R., Regional Joint Director, Department of Collegiate Education, Mangalore as Chief Guest. Also we have Reverend Father Ashok Rayan Krasta, Principal, St. Philomena PU College, Puttur. We have Reverend Dr. Anthony Prakash Monteiro, Principal of the College, and Mr. Abubakar Arlapadavu, President, Parents Teachers Association. I request office bearers of Student Council, Muzammil I, the President, Yusuf Alfaz, the Secretary, and Ms. Hiba Sheikh, Joint Secretary, to escort the dignitaries onto the dais. To begin this auspicious occasion, let us seek divine blessings. I invite students of Performing Arts Association for the invocation song. ಭಾವದ ಬೃಂದಾವನದಲ್ಲಿ ವಸಂತ ಕರೆದರು ಸವಿಯದಿರುವಷ್ಟು ಕನಸುಗಳಿವೆ ಒಂದೇ ಸರವತ್ತಿನಲ್ಲಿ ಒಂದೇ ಸರವತ್ತಿನಲ್ಲಿ ಅದೇ ಭಾವದ ಬಾಡಿಗೆ ಕಣ್ಮುಚ್ಚಿ ಬದುಕಿ ಬಿಡುವಷ್ಟು ಹಸಿವಿದೆ ದೇವಾ ಹಸಿವಿದೆ ಭಾವದ ವಸಂತ ಕಳೆದರು ಸವಿಯದಿರುವಷ್ಟು ಕನಸುಗಳಿವೆ ಒಂದೇ
ಬಾಳಿನ ಬಲು ಘೋರ ಪಯಣದಲ್ಲಿ ಆಗಾಗ ತೆಗಳಿಕೆಗೆ ನೊಂದು ಮರುಹುಟ್ಟ ಪಡೆವೆ ಮತ್ತೆ ಕದ ಕದ ಪಡೆಯುತ್ತಿರುವೆ ಸಿಗುವರೆಗೂ ನನಗೆ ನಾನು ಮೋಹದ ಪರವಶಕ್ಕೆ ಮರೆಯದಿರಲಿ ಗುರಿಯನ್ನು ಬಿಡುವು ಇರದೆ ದುಡಿದು ಬಾಡಿರುವ ಮೊಗದಲ್ಲಿ ಬಿಡುವು ಇರದೆ ದುಡಿದು ಬಾಡಿರುವ ಮೊಗದಲ್ಲಿ ಸಿರಿವಂತಿಕೆ ಕಾಣುವಾಸೆ ಸಿರಿವಂತಿಕೆ ಕಾಣುವಾಸೆ ಭಾವದ ಬೃಂದಾವನದಲ್ಲಿ ವಸಂತ ಕಳೆದರು ಸವಿಯದಿರುವಷ್ಟು ಕನಸುಗಳಿವೆ ಒಂದೇ ಸರವತಿನಲಿ ಒಂದೇ ಸರವತಿನಲಿ Thank you, dear students, for the soulful start. Good moments start with a warm welcome. May I now request Dr. Vijay Kumar Molayar, Vice Principal of the college, to welcome the gathering. ಸಮಾರಂಭದ ಅಧ್ಯಕ್ಷರೇ, ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರೇ, ಆತ್ಮೀಯ ಸಭಾಸದರೇ, ಇಲ್ಲಿ ಸೇರಿರುವ ಸರ್ವರಿಗೂ ಶುಭ ದಿನದ ಶುಭ ನಮನಗಳನ್ನು ಸಲ್ಲಿಸುತ್ತಾ ಬಂದಂಥ ಅತಿಥಿಗಳನ್ನು ಕೈಜೋಡಿಸಿ ನಗುಮಗದಿ ಸ್ವಾಗತಿಸುವುದು ನಮ್ಮ ಭಾರತೀಯ ಸಂಸ್ಕೃತಿ. ಇಂದಿನ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಸರ್ವರನ್ನು ಸ್ವಾಗತಿಸಲು ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಅಷ್ಟೇ ಅಲ್ಲದೆ ಜಗದ ಕವಿಯಳು, ಜಗದ ಅರಿವಳು, ನೀನು ಒಬ್ಬನಾಗಿರು ಎಂಬ ರಾಷ್ಟ್ರಕವಿ ಕುವೆಂಪು ಅವರ ಆಶಯದಂತೆ ನಮ್ಮ ವಿದ್ಯಾರ್ಥಿಗಳನ್ನು ವಿಶ್ವ ಮಾನವರನ್ನಾಗಿ ರೂಪಿಸುತ್ತಿರುವ ಈ ಸಂಸ್ಥೆಯ ವಾರ್ಷಿಕೋತ್ಸವ ಸಮಾರಂಭಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಒಂದು ಶಿಕ್ಷಣ ಸಂಸ್ಥೆಯ ವಾರ್ಷಿಕ ಪಯಣದಲ್ಲಿ ಅತ್ಯಂತ ಸಡಗರದ ದಿನವೆಂದರೆ ಅದು ವಾರ್ಷಿಕೋತ್ಸವ. ಇಂದು ನಮ್ಮ ಕಾಲೇಜಿನ ಈ ವೇದಿಕೆಯು ಗಣ್ಯಾತಿಗಣ್ಯರ ಉಪಸ್ಥಿತಿಯಿಂದ ಕಂಗೊಳಿಸುತ್ತಿದೆ. ಮೊದಲನೆಯದಾಗಿ ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸಂಸ್ಥೆಯ ಸಂಚಾಲಕರು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವ ಅತಿ ವಂದನೀಯ ಲಾರೆನ್ಸ್ ಮಾಸ್ಕರೇನಿಯಸ್ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಫಾದರ್, ನಿಮ್ಮ ಪ್ರೋತ್ಸಾಹ ಈ ಸಂಸ್ಥೆಯ ಬೆಳವಣಿಗೆಗೆ ಸದಾ ಬೆನ್ನೆಲುಬಾಗಿದೆ. ನಿಮಗೆ ಕಾಲೇಜಿನ ಪರವಾಗಿ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿರುವ ಪುತ್ತೂರು ಕ್ಷೇತ್ರದ ವಿಧಾನಸಭಾ ಸದಸ್ಯರು ತಮ್ಮ ಜನಹಿತ ಕಾರ್ಯಗಳಿಂದ, ನಿಷ್ಪಕ್ಷಪಾತ ನಡೆನುಡಿಗಳಿಂದ ಜನರ ಮನದಲ್ಲಿ ಅಶೋಕಣ್ಣ ಎಂದೇ ನೆಲೆಯೂರಿರುವ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರನ್ನು ಅವರ ಅನುಪಸ್ಥಿತಿಯಲ್ಲಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಅವರು ಸದ್ಯದಲ್ಲಿ ನಮ್ಮನ್ನು ಸೇರಿಕೊಳ್ಳಲಿದ್ದಾರೆ. ಪುತ್ತೂರಿನ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ತಾವು ನಮ್ಮ ಆಹ್ವಾನವನ್ನು ಮನ್ನಿಸಿ ಬಂದಿರುವುದು ನಮಗೆ ಅತೀವ ಸಂತೋಷ ತಂದಿದೆ. ಅಂತೆಯೇ ಮತ್ತೊಬ್ಬ ಮುಖ್ಯ ಅತಿಥಿಗಳಾದ ಮಂಗಳೂರಿನ ಕಾಲೇಜು ಶಿಕ್ಷಣ ಇಲಾಖೆಯ ಪ್ರಾದೇಶಿಕ ಜಂಟಿ ನಿರ್ದೇಶಕರಾದ ಪ್ರೊಫೆಸರ್ ಕವಿತಾ KR ಅವರನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತೇನೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಪಾರ ಅನುಭವ ಹೊಂದಿರುವ ತಮ್ಮ ಉಪಸ್ಥಿತಿ ನಮಗೆ ಹೆಮ್ಮೆ ತಂದಿದೆ. ತಮಗೆ ಆದರದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಸಂತ ಫಿಲೋಮಿನಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು, ಸದಾ ಕ್ರಿಯಾಶೀಲರೂ ಆದ ವಂದನೀಯ ಅಶೋಕ್ ರಾಯನ್ ಕಾಸ್ಟಾ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಸದಾ ಕ್ರಿಯಾಶೀಲರಾಗಿದ್ದು ಎಲ್ಲರನ್ನೂ ಹುರಿದುಂಬಿಸುತ್ತಾ
ಕಾಲೇಜಿನ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ, ಸದಾ ಹೊಸದರೆಡೆಗೆ ತುಡಿಯುವ, ಸೃಜನಶೀಲ ಅಭಿವ್ಯಕ್ತಿಯನ್ನು ಪ್ರೋತ್ಸಾಹಿಸುವ ನಮ್ಮ ಸಂಸ್ಥೆಯ ಹೆಮ್ಮೆಯ ಪ್ರಾಂಶುಪಾಲರಾದ ವಂದನೀಯ ಡಾಕ್ಟರ್ ಆಂಟನಿ ಪ್ರಕಾಶ್ ಮಂತೇರು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕಾಲೇಜಿನ ಪ್ರಗತಿಯ ಪಥದಲ್ಲಿ ತಮ್ಮ ನಾಯಕತ್ವ ನಮಗೆ ಸದಾ ಸ್ಫೂರ್ತಿ ಫಾದರ್. ನಮ್ಮ ಕಾಲೇಜಿನ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಹಾಜಿ ಅಬೂಬಕರ್ ಆರ್ಲಪದವು ಅವರಿಗೆ ತುಂಬು ಹೃದಯದ ಸ್ವಾಗತ. ಇಂದಿನ ಸಮಾರಂಭದಲ್ಲಿ ಉಪಸ್ಥಿತರಿರುವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಶ್ರೀ ಮುಜಾಮಿಲ್ ಐ, ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಯೂಸಫ್ ಅಲ್ಫಾಸ್ ಮತ್ತು ವಿದ್ಯಾರ್ಥಿ ಸಂಘದ ಜೊತೆ ಕಾರ್ಯದರ್ಶಿ ಕುಮಾರಿ ಹಿಬಾ ಶೇಖ್ ಅವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶೈಕ್ಷಣಿಕ ಕುಲಸಚಿವರಾದ ಡಾಕ್ಟರ್ ನಾರ್ಬರ್ಟ್ ಮಸ್ಕರೇನ್ಯಸ್, ಪರೀಕ್ಷಾಂಗ ಕುಲಸಚಿವರಾದ ಡಾಕ್ಟರ್ ವಿನಯ್ ಚಂದ್ರ ಹಾಗೂ ಹಣಕಾಸು ಅಧಿಕಾರಿಗಳಾಗಿರುವ ಡಾಕ್ಟರ್ ಎಡ್ವಿನ್ ಡಿಸೋಜಾ ಅವರುಗಳನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಕಾಲೇಜಿನ ಕಾರ್ಯಕ್ರಮಗಳ ಪ್ರಸಾರಕ್ಕೆ ನೆರವಾಗುತ್ತಿರುವ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾಕ್ಟರ್ ಭಾರತೀಯ ಸರೈ ಮತ್ತು ಬಳಗದವರಿಗೆ ಆತ್ಮೀಯ ಸ್ವಾಗತ. ಸದಾ ಕಾಲೇಜಿನ ಚಟುವಟಿಕೆಗಳ ಜೊತೆಗೆ ಬೆಸೆದುಕೊಂಡಿರುವ ಕಾರ್ಯಕ್ರಮದ ಸುಂದರ ಕ್ಷಣಗಳನ್ನು ಸೆರೆಹಿಡಿಯುವ ಛಾಯಾಗ್ರಾಹಕರಾದ ಶ್ರೀಯುತ ಪೊನ್ನಪ್ಪ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು, ಎಲ್ಲ ಆಹ್ವಾನಿತ ಬಂಧುಗಳಿಗೆ, ಪೋಷಕರಿಗೆ, ಹೆತ್ತವರಿಗೆ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಕರ್ತವ್ಯಗಳನ್ನು ನಿರ್ವಹಿಸುತ್ತಿರುವ ಎಲ್ಲ ಬೋಧಕೇತರ ಬಂಧುಗಳಿಗೆ ಪ್ರೀತಿಪೂರ್ವಕ ಸ್ವಾಗತ. ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಲಿರುವ ಭವಿಷ್ಯದ ಜವಾಬ್ದಾರಿಯುತ ಪ್ರಜೆಗಳಾದ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರನ್ನು ಈ ಸಂಭ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಈ ಶುಭ ಮುಂಜಾನೆ ನಮ್ಮೆಲ್ಲರ ನೆನಪಿನ ಬುತ್ತಿಯಲ್ಲಿ ಸದಾ ಹಚ್ಚ ಹಸಿರಾಗಿರಲಿ ಎಂದು ಹಾರೈಸುತ್ತಾ ಸ್ವಾಗತದ ಮಾತುಗಳನ್ನು ಮುಗಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. Thank you, sir, for your warm welcome. Now, I request our dear Principal, Reverend Dr. Antony Prakash Monteiro, to present a bouquet to our chief guest as a token of pleasant welcome. May I now request our Principal, Reverend Dr. Antony Prakash Monteiro, to present annual report highlighting the achievements of the past academic year. I am happy to present a brief annual report of the activities that were conducted in the academic year 2025-26. Respected President of this annual day celebration, Very Reverend Father Lawrence Mascarenhas, Correspondent of Maida Deus Educational Institutions, Chief Guests Mr. Ashok Kumar Rai, MLA Puttur Constituency, and Professor Kavita KR, Regional Joint Director, Department of Collegiate Education, Mangaluru. Guests of honor, Reverend Father Ashok Rayan Krasta, Principal, St. Philomena PU College, and Mr. Roshan Lasrado, Vice President, Parish Pastoral Parishad, Maida Deus Church, Puttur, dignitaries on and off the dais, members of the faculty, parents, and my dear students. It is with great pleasure that I present the annual report for the academic year 25-26. This retrospective encapsulates a year of significant transformation, detailing the achievements and strategic milestones that reinforce our commitment to academic distinction and multifaceted growth. Management. The college is managed by the Catholic Board of Education, Mangalore, of which Most Reverend Dr. Peter Paul Saldana, Bishop, Diocese of Mangalore, is the President. Monsignor Maxim L. Norona, the Vice President, and Very Reverend Dr. Praveen Leo Lasrado, the Secretary. The local management is headed by Very Reverend Father Lawrence Mascarenhas, Parish Priest, Maida Deus Church, Puttur, as Joint Secretary. The institution offers 9 UG programs: BA, BCom, BSc, BBA, BBA Business Analytics, BCA, BCA Artificial Intelligence and Machine Learning, BCA Data Analytics, BSc Data Science, and 5 PG programs: MSW, MCom, MSc Physics, MSc Mathematics, and MCA. It also offers a range of certificate programs
in collaboration with corporate entities, NGOs, and partner institutions. These programs are tailored to meet industry demands and provide students with practical skills and valuable expertise. The institution has 80 teaching staff and 26 administrative and support staff. The college on its roll has 1,603 students in the UG, of whom 846 are men and 757 are women. In PG, there are 144 students, of whom 103 are women and 41 are men. Our students performed remarkably well in the examinations conducted by Mangalore University. In both UG and PG, the overall pass rate of students is 83.66% and 93.88% respectively. BA 89.47%, BSc 94.59%, BCom 84.21%, BBA 97.14%, BCA 52.91%, MSW 93.33%, MCom 100%, MSc Physics 90%, MSc Maths 80%, MSc Computer Science 100%, MCA 100%. This year, our proud students have upgraded the roll of honor by securing 4 ranks. Sridevi Yan, 1st rank BSc, Aishat Shama, 4th rank BSc, Madri Archana, 8th rank BA, Sharin Banu, 10th rank BBA. In the ensuing academic year, our institution has achieved significant milestones and garnered major accomplishments, marking a pivotal moment in our journey of academic excellence. Celebrated the first anniversary of autonomy and distribution of first year marks cards on 23 September 2025 with former MLA Mrs. Shakuntala T. Shetty as chief guest. Established the Innovation Hub Center of Excellence for Innovation and Entrepreneurship under the 9 Initiative, Government of Karnataka, conducting workshops, hackathons and conclaves such as Innovate Hack 2K26 to promote innovation and entrepreneurship. Published 3 peer-reviewed issues of Pearl Multidisciplinary Journal 25-26 covering themes of economy, education, digital inclusion, women empowerment and social issues. Secured approval from Mangalore University for new programs BBA Business Analytics, BCA Data Analytics, BSc Data Science and BCom Professional Accounting. Successfully renewed ISO 9001-2015 certification, reaffirming commitment to quality academic and administrative standards. Recognized by Celonis Academic Alliance, enhancing student exposure to advanced process intelligence tools and improving industry readiness. Staff achievements. In the staff members of the college demonstrated notable achievements in research, publications and conference presentations. They also received awards, held leadership roles, authored books, mentored projects and actively participated in academic programs reflecting excellence in teaching and extension activities. During the year 2025-26, the staff achieved 20 publications, 22 paper presentations and 3 poster presentations demonstrating active research engagement and strong participation in academic forums. Mrs. Bharati S. Rai, Assistant Professor of English, was confirmed PhD by the Srinivas University, Mangaluru. Mr. Sheetal Kumar and Miss Deepika cleared KSET 2025. Dr. K. Chandrasekhar participated in the NSS National Integration Camp conducted by Government of Karnataka. Mr. Tejasvi Bhatt got commissioned as an associate NCC officer with the rank of sub-lieutenant. Student achievements. Shraddha US, Lavanya KM and Chashmika T of MCom
Nitish M of MSc Physics and Bhavana KJ of MSc Mathematics successfully cleared KSET 2025. Nirmita R. Poojayan of 2nd MCA cleared NPTEL exam on blockchain management. Manish BP of 2nd BSc was selected to participate in the 14th National Adventure Camp. Lavika G, NSS unit leader, represented college at the National Integration Camp. During 2025-26, the students have presented 4 research papers. Apurva K, Chaitanya K, Harinakshi, Niriksha R, Nirmita R, Poojayan, Shreya SR, Shilpa Rai M of 2nd MCA participated in the 9 Innovation Conclave. Sridevi Yan was awarded with Professor S.V. Parameshwara Bhatt Memorial Cash Prize and Gold Medal for highest marks in Kannada. Ranjit M. Kumar of 2nd BA won gold at State Junior Championship and silver medals at State Senior and State Olympic Championships. Spandana of 3rd BSc won gold at state level Dasara competition and silver at Southwest Zone University Championship. Drashya of 2nd BSc secured silver and bronze medals at state, Dasara and divisional levels. Shamisha of 2nd BCA won bronze medals at divisional and state level weightlifting competitions. Sinchana of 1st BSc and Preksha of 1st BBA secured bronze medals at the Asmita Weightlifting League. Abhijit of 3rd BCA won a bronze medal at the Karnataka State Olympic Weightlifting Championship 2026. Nikhil of 1st BBA won gold medals at the Khelo India Youth Games inter-university and state level yoga events. Varsha of 3rd BCA represented Karnataka at South Zone and National Amateur Athletic Championships 2025 in hammer throw and secured a silver medal at the State Amateur Athletic Meet 2025. K.R. Yashwin of 3rd BCom won silver in relay, bronze in decathlon and silver in long jump at university and state level competitions. Kirtan C of 2nd BBA secured silver in 4x400 meter mixed relay at MUIC Championship 2025 and participated in the State Amateur Athletic Championship 2025. Amrita K of 2nd BCom won silver in triple jump and bronze in high jump and 4x400 meter relay at Mangalore University Athletic Championship 2025 and bronze in high jump at the Divisional Dasara Championship. Prithvi K of 2nd BCom won bronze in hammer throw at the State Amateur Championship. Krati of 1st BA won bronze in 4x400 meter relay and Joylyn Maria D'Souza of 3rd BCom secured silver in 4x400 meter mixed relay at Mangalore University Championships. Nandan of 1st BSc secured gold in group and springboard diving at National Junior Diving Championship 2025, silver in platform diving at state level. Shishil of 3rd BA won 1 gold, 3 silver and 3 bronze medals at Mangalore University Inter-College Swimming Competition 2025. Ashray of 1st BCA secured silver in 4x400 meter mixed relay at Mangalore University Inter-College Competition. Central Library. The Central Library has 47,451 books and extended PG library contains 12,756 books in its collection. A substantial quantity of magazines, subject journals, peer-reviewed journals, and newspapers are available through library subscriptions. Celebrated National Librarians Day and organized a 5-day book exhibition cum sale as part of the National Library Week. Hostel facilities are available for outstation students with separate accommodations for men and women.
There are 37 students in the hostel for men overseen by Reverend Father Maxim D'Souza and 87 students in the hostel for women supervised by Sister Ludu Mary. The student council of the institution was constituted through democratic election which was held on 18th October 2025. For the current year, Muzamil of 3rd BCom, Yusuf Alfaz of 3rd BCA and Hiba Sheikh of 3rd BSc have been elected as President, Secretary and Joint Secretary respectively. The annual general body meeting of the Parent Teacher Association was conducted on 19 September. Dr. Abubakar Arlapado was elected as Vice President of PTA. The college hosted reunions of 1976, 1979, 1986, 1989, 1991 batches. Departmental activities. Department of English conducted skill enhancement workshop and observed International English Language Day. Department of Kannada organized Niranjana Noora Ondu Nenapu was celebrated Kannada Rajyosava 2025. Department of Hindi celebrated Hindi Divas. Humanities Association organized Abbaka Nuru Upanyasa Sarani and Kala Carnival, an interdepartmental arts fest. Department of Physics organized National Space Day. Department of Chemistry organized Chemmingle 25-26. Department of Mathematics organized guest talk on fractals and patterns, the mathematics of symmetry and beauty, workshops on origami, LaTeX and GeoGebra. Department of Botany conducted National Pollution Control Day. Department of Computer Science organized hackathon events. Interdepartmental IT Fest Vision 2K26 conducted activities under the 9 initiative. Department of Commerce UG organized Flavor Fusion, Young Entrepreneurs Food Fair and State Level Intercollegiate Commerce Fest 2026. Department of BBA organized Facula 2025, National Fest and celebrated Entrepreneurs Day. Department of Physical Education conducted Founders Day Sports Meet 2025 and celebrated National Sports Day 2025. Department of MSW organized fieldwork programs, health camps and community outreach programs. Department of MCOM organized Investor Awareness Program, workshops on KSET and Interdepartmental Fest Naruto Biz 2025. Department of MSc Physics organized Aryabhata to Gaganayan and the commemorative lecture on Professor G.T. Narayan Rao and academic guest lectures. Department of Maths conducted workshops on LaTeX and MATLAB, celebrated National Mathematics Day and Pi Day. Department of MCA organized hackathons, induction program, ideation boot camps, industry readiness sessions, startup ecosystem visits, and interdepartmental Fest Synapse 2026. Activities of the functional units. IQAC Internal Quality Assurance Cell oversees quality initiatives within the institute. It conducted 4 days student induction program 25-26 and staff induction program 25-26. Student Welfare Cell organized Students' Council elections, Nasha Mukta Bharata Abhiyan and Road Safety Awareness Program, National Education Day, Student Council Inauguration, National Unity Day, National Voters Day, Talents Day and felicitation ceremonies to academic achievers. NCC Army and NCC Navy celebrated International Yoga Day 2025, Independence Day, Republic Day, NCC Day, Kargil Vijay Divas, Vanamotsava and 150 years of Vande Mataram. Organized Swachhata Hi Seva Cleanliness Drive and actively participated in Har Ghar Tiranga and Ek Ped Maa Ke Naam, a tree plantation drive. NSS unit consists of 240 volunteers. The unit organized Philo Sevamruta NSS Fest, Swachhata Program, Gandhi Smriti, Run for Unity Marathon, Ekata Yatra and annual NSS camp.
Youth Red Cross organized mega blood donation camp, orientation program, Healthy Women Initiative, anemia awareness program, and quiz competition. Electoral Literacy Club celebrated National Voters' Day. Consumer Education Forum organized inaugural ceremony 25-26, PAN Card Mela, Swachhata Hi Seva program, and Consumer Awareness Rally 2026. Tulu Sahitya Sangha organized Atida Lace 2025. Yakshakala Kendra Fine Arts and Performing Arts organized Yakshagana Talamuddale, Yaksha Rupaka Performances, and Yaksha Dhruva Yakshagana Students Meet 2025-26. This year, Yakshakala Kendra has introduced Chande Mela Ensemble with 20 students exclusively trained to perform. Staff Development and Appraisal Cell organized Faculty Induction Program and 5 Faculty Development Programs. Women Empowerment Cell and Anti-Women Harassment Cell organized guest lecture on Empower Women, Transform Lives, International Women's Day, and a guest lecture on violence against women and legal remedies. Anti-Human Trafficking Club observed World Day Against Human Trafficking. Science Forum organized Science Forum inauguration and celebrated National Science Day. Career Guidance and Placement Services organized a one-day workshop on career readiness and AI-powered resume building along with IBM certified boot camp. Conclusion. Our institution has continued to uphold its commitment to excellence in education, research, and community engagement. These successes reflect the dedication of our faculty and students. Together with the management, I sincerely thank our stakeholders, teaching and administrative staff, students, parents, alumni, and well-wishers for their constant support and contribution to the smooth functioning of the institution. Thank you for your unwavering commitment and trust in St. Philomena College, Autonomous. Thank you, Father, for the comprehensive overview of institution's accomplishments. We feel extremely privileged to have a distinguished personality amongst us today, Professor Kavita K.R., Regional Joint Director, Department of Collegiate Education, Mangaluru. I request you, Madam, to address the gathering. ಎಲ್ಲರಿಗೂ ನಮಸ್ಕಾರ. Good morning to all of you. First of all, I wish to thank the institution and the management for having invited me on this momentous occasion. It's indeed a pleasure, a great pleasure to be here. Respected President of this annual day celebration, Very Reverend Father Lawrence Mascarenhas, the chief guest, Mr. Ashok Kumar Rai, MLA Puttur constituency, guests of honor, Reverend Father Ashok Rayan Krasta, Principal, St. Philomena's PU College, and Mr. Roshan Lasrado, Vice President, Parish Pastoral Parishad, dignitaries on the dais, of the dais, invited guests, faculty members, proud parents, and my dear young friends, the students of St. Philomena College. I was very happy to listen to the annual day report because it's a testimony and it speaks of the commitment of this institution to provide quality education. St. Philomena College has had a rich heritage, and it stands as a beacon to provide quality and holistic education in this particular region.
alongside, just as as principal was reading the report, alongside with academic excellence, I see that the institution strives to nurture all of you so that you would be industry ready, you would be responsible citizens, academically strong with values, ethos, morals, and rooted in our culture. So first of all, let me congratulate all the gold medalists, achievers, those students who have won laurels for this institution and prizes at various competitions. So congratulations all of you, and I think you should give yourselves a big round of applause. You deserve it. And just my mind was drawn into certain interesting things. I do understand that today is a day of celebration and I don't think you're in a mood for a speech. Are you in a mood for a speech? I can't hear. You're very reluctant to say no or probably even yes because the management is here, the principal is here. Okay, but I can understand the pulse of today because it's just a celebration. I can see all of you are dressed in your best and you look so colorful, vibrant and happy also, I think. So I don't want to stand here and bore you all, but nevertheless, having, come here, it's my responsibility to share a few of my thoughts. One thing that drew my attention is there are 103 women students at the PG level against 41 boys. So look at what is happening with the higher education, in the higher education space. And I was just also observing the student achievements. I couldn't, it's not numbered, it's just put in bullets. But roughly I can say that majority of the prize winners are women again here. So this is one of my observations. And the next observation that I saw was the programs that this institution is offering, it's an autonomous institution now, is tailored to meet the industry demands and provide students with practical skills and valuable expertise. So this actually sparked certain thoughts in me, which I thought I must share. Because in the 21st century education, that's where all of you are, we as educationists are trying to prepare you for the world that you're going to be in soon after graduating, in your, the best of your, the peak of your career moments will be in 2030 to 2040, somewhere there. So we are trying to prepare you for this unknown world. See, all these days you had a syllabi. The autonomous syllabus is very proud here to say it is tailor-made, giving you practical knowledge. You're answering those questions. But when you go to the world outside, life will give you, throw at you questions for which the answers may not be found in your textbooks or in your learning here. When we were students or when we graduated, that is our generation, we didn't see so much of a change that you are seeing, right? Are you with me? See, when you move out of this institution, the pace at which the changes are happening is very, very accelerated. Did you know about AI when you were in high school? Yes? Did you know about machine learning? No. Did we use our smartphones when we were at least, the last 10 years, 2 decades ago, we didn't know what smartphones are. Did you have virtual classrooms? No. When you were in school, you never heard of any video conferencing and online teaching and all that. So look at the pace at which the world is changing. And how do you prepare? So I just want to give you a few of my thoughts as to how or what is required for you to prepare to step into this world. While I was traveling here, see,
I came to Mangalore last year in March, and my first visit was in this institution. I was invited to celebrate your autonomous status, so I came here. So I have very fond memories of this institution. Okay, that is on one side. So while I was traveling, I was just checking out what kind of jobs are available to you in the future and what is that you're preparing for. Probably if it were to be a classroom, I would have asked you individually, what is that career plan of yours? What kind of jobs are you preparing for? Are those jobs going to be there in 2030s and 40s? This is the question I put to Perplexity app, which I was not even aware of about 2 years ago. So this app told me that in the 2030s and 40s, you're going to have posts like artificial intelligence ethicist, human machine matchmaker. Have you heard of these jobs? These are already there in the market now. Consultant artificial intelligent architect, cloud security specialist, data detox consultant. So we are going to be so toxified that we require data detox consultant, bioinformatics analyst, genetic wellness coach. It's not your doctors now. Genetic wellness coach, water access scientist, health informatics analyst. So look at this. I've just put a few things. Are you prepared for these jobs? Yes or no? Have you heard of these jobs that are going to be there in the market? No. And does your syllabi cater to these kind of jobs? Are they preparing you? No. Then what do we do? Very quickly. Because I've been given 5 minutes. I'm sorry, I'm going to exceed that 5 minutes now. How are you going to prepare? Let me just give. Have you heard of the Greek god of opportunity? Anybody here? There is a Greek god of opportunity called Ceres. You can Google and see. This Ceres has a tuft of hair in the front. It's like a horse. The body is like a horse. 4 strong legs to gallop. Bald at the back with hair in the front. Look at it, so beautiful. It is a god of opportunity. How do opportunities come to you? It just comes as fast as this galloping horse. So it just comes. As you see the tuft of hair, you must catch it. If you miss that, you're going to have a bald patch at the back. You can't hold that opportunity. And those 4 strong legs will just gallop away. So this is the first lesson that I always share with my students, that you must be very quick thinking on your toes to grab opportunities. This is the first quality that you have to develop. What is the next quality that you have to develop? You saw that the world is just simply changing, transforming at a pace that we cannot, at a rate where we cannot match or keep up with the pace. So how do you prepare yourself? Yes, academics is very important because that is the foundation. Yes, all the extra activities that you're doing is shaping who you are. So the college is providing you ample opportunities to grow, to hone your skills, to tap your potential, to become a better human being, to be a well-rounded person. Yes, that is there. But most important thing is you must have the quality of adaptability. Because all this is a foundation. But if you do not adapt to the changing or the transforming world, you will be lost and you cannot achieve your dreams. So this is the second quality that is most important. And I see that there were programs in your annual report which is actually helping you in a long way for processing intelligence tools, improving the academic readiness, where soft skills and all the different life skills are being taught here, where you will have to put it into practice when you go outside
And that is when you require that these skills, you will have to tweak it so that you will be adapting to the scenarios that come up in your life. So the first one is grabbing the opportunity. The second one is adaptability. Third one is, of course, your communication and collaboration, which you are slowly growing every day. This is a continuous process. The fourth one, of course, is your lifelong learning. So the openness that you should have, the willingness in you to say yes to life and to learn everything that is possible within within the time that is given to you. Everything that is new, you must be having the zeal and the enthusiasm to learn. Only then you can carve out or walk on that path of success. Then, of course, what is required alongside is today everybody is talking about emotional intelligence. It's not IQ. It's about the emotional intelligence. That is where you can be emotionally very intelligent only when you are self-aware. So becoming aware of yourself, putting targets where you are not competing with others, but you are becoming a better version of yourself. That is what promotes the emotional intelligence. Then you have to have empathy, compassion. These are terminologies that the whole world today is speaking. And then, of course, you have the resilience. So there is nothing like the best lesson that you can have in your life is a failure. So you should not think failure is fatal. No. Your generation should build up mental strength so much that you should say that this failure is a lesson that I'm going to quickly learn and move on. Only then you can ensure success. So these are some of my thoughts that I should share on this very beautiful occasion. So I hope, these are just small seeds that I wish to sow in you so that you can go back and, before you complete your career or in your final year, you can start thinking on these terms. You have ample knowledge available in the internet. So you have very good faculty here who can guide you. So on this occasion, I once again thank all of you for your patient listening, because I understand it's very, very hard. The attention span that is there in your generation is very short. Wherever I go, I keep observing you people to see if you're already looking at your notifications on the phone, already distracted trying to talk amongst yourselves, because that is a cue that yes, I should bring my speech to an end. But I'm happy that all of you are looking at me. So which somewhere goes to say that, you are hearing, some of you are listening, maybe some of you, see, that is the freedom we have, that our minds can go anywhere and come back, but your body can still be here. So that is the freedom that human beings have anyway. So thank you for your patient listening, and I wish all of you a wonderful career ahead. So may God bless you such that you will be the architect of your own lives, so that you can model it the way you have dreamt. Okay? So all the best for all of you. Thank you. Thank you, madam, for enlightening us. Now, it is a moment of immense joy and honor as we gather to celebrate a remarkable academic achievement, the conferment of Doctor of Philosophy degree. I request Dr. Vinay Chandra, Registrar Evaluation and Dean of Computer Application, Dr. Geeta Purnima K, Assistant Professor, Department of Computer Application, and Dr. Bharati S. Rai, PRO of the college and Head of the Department of English, to please come forward and take the seats of honor.
Dr. Vinay Chandra completed his PhD from Srinivas University, Mangalore on the topic Progressions in e-voting system, modified blockchain-based cryptographic algorithms for secured e-voting process. Dr. Geeta Purnima K completed her PhD from Srinivas University, Mangalore on the topic Advancement in Aquatic Athlete Analysis, a novel approach to swimmers' fitness prediction using modified resilient particle SWAM optimization algorithm. Dr. Bharati S. Rai completed her PhD from Srinivas University, Mangalore on the topic Reinventing Karna, an exploration of select retellings of the Mahabharata. We extend our heartfelt congratulations to all the achievers. I request all the dignitaries to please come forward and honor our achievers. Thank you. Now, it's time of pride to honor our NSS and NCC officers. I request Dr. K. Chandrasekhar, NSS officer of the college, and Mr. Tejasvi Bhatt K., NCC officer, Naval Wing, to please come forward and take the seats of honor. We congratulate Dr. K. Chandrasekhar, NSS officer of the college, for representing Mangalore University as an officer at the National Integration Camp organized by the Government of India in association with the University of Mysore. Also, we congratulate Mr. Tejasvi Bhatt K., NCC officer, Naval Wing, on his commissioning as a sub-lieutenant. This distinguished achievement reflects their dedication, discipline, and commitment to the service. I request the dignitaries to please come forward and felicitate.
Thank you. It's the time to honor our KSET qualified achievers. I request the achievers to please come forward and receive the honor. May I now request Chief Guest of the Day, Professor Kavita KR, to felicitate our KSET qualified achievers. Mrs. Harshita Pevi, Assistant Professor of Economics. Mr. Sheetal Kumar KV, Assistant Professor, PG Department of Social Work. Ms. Fatimat Sanida, Assistant Professor, Computer Application. Ms. Sameda, Assistant Professor, Department of Computer Science. Ms. Shraddha US, 2nd MCom. Bhavana KJ, 2nd MSc Maths. Chashmika T, 2nd MCom. Lavanya KM, 2nd MCom. Nitish M, 2nd MSc Physics. Reshma S, 2nd MSc Physics. Congratulations to all the achievers. Thank you, madam. We proudly honor our sports persons today for their outstanding achievements. I request Mr. Danya Peti, Assistant Professor, Department of Commerce, to please take over. Good morning. Good morning, respected dignitaries. Now I take great pride in presenting the names of our students who have brought honor to our institution through their outstanding achievements in national and inter-university level. Their dedication, talent, and hard work have made us all proud. Let us acknowledge their success as I read out their names. Nikhil of First BBA. Nikhil of First BBA secured gold medal in yoga competition in Khelo India Youth Games 2025, which is held at Gaya, Bihar. Participated in All India University Yogasana Championship held at Chennai. Secured gold medal in Inter-University Yoga competition, which is conducted by Mangalore University. Nandan of First BSc. Secured 4th place in Senior Diving National Championship Synchronized Diving. Participated in National Level Junior Diving Championship 2025. Won gold in Group Diving and Springboard State Level Junior Championship 2025. Won silver in Platform Diving State Level Junior Championship 2025. KR Yashwin of 2nd BCom. Participate National Junior Federation Athletic Competition at Tumakuru. Secured silver medal in relay competition at Karnataka State Relay Competition, which is held at Sri Kantirava Stadium, Bangalore. Secured bronze medal in decathlon and silver medal in long jump at Mangalore University Inter-College Championship held at Udupi. Prajwal M of 2nd BA. Participated in 3rd Karnataka State Arm Wrestling Championship 2025-26 held at Town Hall, Bangalore, and selected for National Level Arm Wrestling Championship. Akash Salyan of 2nd BCom. Participating South Zone Inter-University Cricket Championship 2025 and represent Team Mangalore University. I request all the dignitaries to felicitate national level and inter-university represent.
women's section, Chaitrika of 3rd BSc. Participated in All India Inter-College Competition 2025 held at Mudabidra, Mangalore in 200 meter and 4x400 relay events. Secured silver medal in 200 meter, bronze medal in 400 meter, silver medal in 4x400 mixed relay and bronze medal in 4x400 relay at Mangalore University Inter-College Competition held at Ajarakad, Udupi. Participated in state junior and senior championship 2025 in the event of 400 meter held at Ajarakad, Udupi. Won gold medal in 4x400 relay at a state level Dasara competition held at Mysore. Varsha of 3rd BCA. Represent Karnataka in South Zone Amateur Athletic Competition 2025 in hammer throw held at Guntur, Andhra Pradesh. Represent Karnataka in National Level Amateur Athletic Championship 2025 in hammer throw held at Bhubaneswar, Odisha. Secured silver medal at Amateur State Level Junior and Senior Athletic Meet 2025 in hammer throw held at Ajarakad, Udupi. Spandana of 3rd BSc. Participated in Khelo India University Games 2025 held at Bikaner, Rajasthan and secured 4th place in weightlifting. Won silver medal at Southwest Zone University Weightlifting Championship 2026 held at Bhopal, Madhya Pradesh. Participated in All India University Weightlifting Championship 2025 held at Chandigarh, Punjab. Secured gold medal at the state level Dasara weightlifting competition held at Mysore. I request all the dignitaries to felicitate the national level as well as the inter-university achievers. So Mr. Ranjit Kumar, he is not a part today as the participating in the Mangalore University weightlifting championship. And he participated All India weightlifting competition, represent Mangalore University in weightlifting competition which is held at Chandigarh, Punjab. Participate Southwest Zone Weightlifting Championship 2026, represent Mangalore University in weightlifting competition which is held at Bhopal, Madhya Pradesh. Participated in Junior National Weightlifting Championship 2026, represent Karnataka in weightlifting competition which is held at Modinagar, Uttar Pradesh. Secured gold medal in State Junior Weightlifting Championship 2025 which is held at KVG Sulya. Secured silver medal in State Senior Weightlifting Championship 2025 which is held at KVG Sulya. In the absence, we congratulate him as well as all the winners. Thank you one and all. Thank you, sir. We had staff and students game competition which truly showcased wonderful spirit of sportsmanship. I request Father Ashok Rayan Krasta, Principal of St. Philomena. I request Very Reverend Father Lawrence Mascarenhas, correspondent of the college, to give away the prizes. I request the captains to please come forward and receive the prizes. Cricket, the winners are Student Council, headed by Mr. Muzammil I, President of Student Council.
Runners are the staff headed by Mr. Prashant Rai. Volleyball, the winners are the students, team headed by Yusuf Alfaz, the secretary of Student Council. Runners are the staff, team headed by Tejaswi Bhatt. Team headed by Shodhan. Throw balls, the winners are the team headed by Pushpa N. And the runners, the team headed by Dr. Bharati S. Rai. Tug of war, the winners are the staff, team headed by Mrs. Prashanti. And the runners are the students, team headed by Ms. Hiba Sheikh. And relay, the runners are the staff of St. Philomena Degree College, and the team was headed by Mr. Danya P.T. Thank you, Father. Our respected President of the Day, Very Reverend Father Lawrence Mascarenhas, correspondent, has always been a pillar of strength and inspiration to us. With great honor, I request you, Father, to address the gathering. Our esteemed chief guest, Professor Kavita K.R., the Regional Joint Director, Reverend Dr. Anthony Prakash Montero, the Principal of St. Philomena College Autonomous, Mr. Abubakar Arlapadav, the President of PTA Association, and student leaders, fathers, sisters, our senior students, retired staff members, management committee members, PTA, alumni, members, invitees, and all the members of the faculty and my dear students. It gives me immense joy to join you today in this annual day celebration of our college, St. Philomena. Annual day is not just a showcase of talents, but a day to look back and be grateful for all the achievements, all the blessings from the Almighty in the field of academic, sports, culture, and all other aspects. So it's a day to thank God, a day to be grateful, and also to be happy to meet and greet one another, appreciate all the achievers, and to celebrate. Also to look forward and wish good and better things in the future. My dear students, you are the heart of this institution.
and you really deserve appreciation today because your presence here very very encouraging. Also, your silence and the discipline really should be appreciated. So they need great appreciation. My dear students, you are here in this house of education. It is not just to get a degree and go out, but to form yourself as a wonderful person and a wonderful citizen of our nation, India. So all the opportunities are given to you here, and it is up to you to take everything positively and take the opportunities, grow in your experiences, and form yourself as a beautiful person. We congratulate all of you for being good students and creative and dynamic and very supportive students. Also, have the ambition to achieve in your lives. And our faculty, you need our congratulations too. It is because of you. You are the strength of this institution. The principal and the entire staff, the faculty, it is because of your hard work, your life example. And it is not just the syllabus, you have gone beyond the syllabus to give the best in you. Therefore, the students have benefited and they could achieve in their lives. So I congratulate Dr. Antony Prakash Montero, the principal, and all the staff. So all the students, give them a big round of applause. So congratulations, Father, and all the teachers, and you parents, and alumni, and management. You have been a very good source of inspiration for all of us. It is because of your support this institution has grown today. So we thank you for what you have been to us. And lastly, congratulations to all the achievers. You had 2-3 programs earlier to this. We have felicitated the rank holders one day, and you had 2 days of prize distribution program prior to this, and a few today were honored here. So congratulations to all the staff and the students who have made the best use of your strength and your capacity, your talents, and achieved. So congratulations, God bless you, and do excellent in your life in the future. And as we celebrate the annual day today, we step into another bright year. Let's hope and march forward. This institution has to grow in all the ways, keeping the mission and the vision of this great institution. May St. Philomena bring out more and more achievers, our students who can think critically, who can act justly, who can love generously. So may St. Philomena intercede for us. May God bless all of us so that lives of everyone will be an inspiration to others and useful to the nation and the society in general. I congratulate and wish you all the best. Happy annual day celebration, annual day.
Thank you, Father, for enlightening us. As a token of gratitude and respect, I request President of today's function to kindly present a memento to our esteemed chief guest, Professor Kavita K.R. It is a pleasure to welcome our honored chief guest, Mr. Ashok Kumar Rai, Member of Legislative Assembly, Puttur Constituency. Welcome to you, sir. We are truly delighted to have our esteemed MLA, Mr. Ashok Kumar Rai. I request you, sir, to share your insights. We have amidst us most popular MLA of Puttur constituency, Mr. Ashok Rai. He had other assignments, therefore it was delayed. But he has made it a point to be with us today. On behalf of all of you and on behalf of Professor Kavita, the chief guest, and also on behalf of the President, Very Reverend Father Lawrence Mascarenhas, I welcome the chief guest of today's annual function of our college, Mr. Ashok Rai, our MLA, to this August program gathering. Now I request our dear MLA to please share your insights. ಬೇಗ ಬಾ ಮಾರೆ ಬಾ ಬೇಗ ಸೈಂಟ್ ಫಿಲೋಮಿನಾ ಕಾಲೇಜಿನ ಆ್ಯನ್ಯುವಲ್ ಸೆಲೆಬ್ರೇಷನ್ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ರೆವರೆಂಡ್ ಫಾದರ್ ಲಾರೆನ್ಸ್ ಮಸ್ಕರೆನ್ಹಸ್ ಅವರೇ, ರೀಜನಲ್ ಜಾಯಿಂಟ್ ಡೈರೆಕ್ಟರ್ ಆಗಿರುವಂಥ ಪ್ರೊಫೆಸರ್ ಕವಿತಾ ಅವರೇ, ರೋಷನ್ ಲಸ್ರಾದೋ ಅವರೇ, ಪ್ರಿನ್ಸಿಪಾಲ್ ಆಗಿರುವಂಥ ಆಂಟನ್ ಪ್ರಕಾಶ್ ಬಂಧೇರೋ ಅವರೇ, ಕರೆಸ್ಪಾಂಡೆನ್ಸ್ ಆಗಿರುವಂಥ ಲಾರೆನ್ಸ್ ಮಸ್ಕರೆನ್ಹಸ್ ಅವರೇ, ಪ್ರತಿಮಾ ಹೆಗಡೆ ಅವರೇ, ಅಬೂಬಕರ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಪೋಷಕರೇ, ಮಕ್ಕಳೇ, ಅಧ್ಯಾಪಕ ವೃಂದದವರೇ, ಮಾಧ್ಯಮದ ಮಿತ್ರರೇ, ಬರುವಾಗ ಸ್ವಲ್ಪ ತಡ ಆಗಿದೆ. ತುಂಬ ಜ್ವರ ಮತ್ತು ಶೀತ ಇತ್ತು. ಬರಲಿಕ್ಕೆ ಆಗ್ತದಾ ಇಲ್ಲೋ ಅಂತ ಕಾಯ್ತಾ ಇದ್ದೆ. ಆದರೆ ನಾವು ಬರದೇ ಇರಲಿಕ್ಕೆ ಆಗೋದಿಲ್ಲ. ಬೇರೆ ಬೇರೆ ಕಾರ್ಯಕ್ರಮಗಳಿತ್ತು.
ಇನ್ನೂ ತುಂಬ ಕಾರ್ಯಕ್ರಮಗಳಿಗೆ ಹೋಗಲಿಕ್ಕಿದೆ. ಆದರೆ ಸೈಂಟ್ ಫಿಲೋಮಿನಾ ಕಾಲೇಜಿನ ಕಾರ್ಯಕ್ರಮವನ್ನು ಮಿಸ್ ಮಾಡಲಿಕ್ಕೆ ಆಗೋದಿಲ್ಲ. ನನ್ನನ್ನು ಸುಮಾರು 10-15 ದಿವಸದ ಮುಂದೆ ಪ್ರಿನ್ಸಿಪಾಲ್ರು ಮತ್ತು ಫಾದರ್ ಫೋನ್ ಮಾಡಿ ಹೇಳಿದ್ದಾರೆ, ನೀವು ಬರಲೇಬೇಕು ಈ ಕಾರ್ಯಕ್ರಮಕ್ಕೆ ಅಂತ. ಮತ್ತು ನಾವು ಕೂಡ ಈ ಕಾರ್ಯಕ್ರಮಕ್ಕೆ ಬರುವುದು ನಮಗೂ ಅಗತ್ಯ ಇದೆ. ಇಲ್ಲಿರುವ ಸ್ಟೂಡೆಂಟುಗಳೆಲ್ಲ ವೋಟರ್ಸ್, ಸೆಕೆಂಡ್ PUC ಆದ ನಂತರ ಎಲ್ಲ ವೋಟರ್ಸ್ ಇಲ್ಲಿ ಇರುವಂಥವ್ರು, ಆಲ್ ಎಲಿಜಿಬಲ್ ವೋಟರ್ಸ್. ದೇ ಕ್ಯಾನ್ ಚೇಂಜ್ ಎವ್ರಿಥಿಂಗ್. ಯಂಗ್ಸ್ಟರ್ಸ್ ಕ್ಯಾನ್ ಚೇಂಜ್ ದ ಕಂಟ್ರಿ, ದೇ ಕ್ಯಾನ್ ಚೇಂಜ್ ದ MLA, ಇವನ್ ದೇ ಮೇಕ್ ಅಪ್ ದರ್ ಮೈಂಡ್. ಅದಕ್ಕೆ ಜ್ವರ ಇದ್ದರೂ ಪರವಾಗಿಲ್ಲ, ನಿಮ್ಮನ್ನು ಹೋಗಿ ಮಾತಾಡ್ಕೊಂಡು ಬರಬೇಕಂತ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಅತ್ಯಂತ ಸಂತೋಷ ಆಗಿದೆ. ಸೈಂಟ್ ಫಿಲೋಮಿನಾ ಕಾಲೇಜ್ ಅಂತ ಹೇಳಿದರೆ ನಾನು ಪ್ರತಿ ವರ್ಷ ಹೇಳಲಿಕ್ಕುಂಟು, ಒಳ್ಳೆ ಪ್ರಾಡಕ್ಟ್ಗಳು ಈ ಕಾಲೇಜಿಂದ ಬಂದಿದೆ. ಈ ಹಿಂದೆ ಕೂಡ ಕೆಲವರೆಲ್ಲ ಹೆಮ್ಮೆಯಿಂದ ಹೇಳ್ತಾರೆ, ಆಮೆ ಪ್ರಾಡಕ್ಟ್ ಆಫ್ ಸೈಂಟ್ ಫಿಲೋಮಿನಾಸ್ ಕಾಲೇಜ್ ಅಂತ. ಆದರೆ ನಾನು ಸೈಂಟ್ ಫಿಲೋಮಿನಾ ಕಾಲೇಜೇ, ಮತ್ತು ಪುತ್ತೂರಲ್ಲ, ನಾನು ಸೈಂಟ್ ಫಿಲೋಮಿನಾ ಕಾಲೇಜ್ ಆಫ್ ಮೈಸೂರು. ನನ್ನ ಬ್ರದರ್ ಇಲ್ಲಿ ಕಲ್ತಿದ್ದಾನೆ, KS ರೈ ಅಂತ, ಬಾರಿ ಹಿಂದೆ. ಅವನು ಇಲ್ಲಿ ಕಾಲೇಜ್ ಯೂನಿಯನ್ ಸೆಕ್ರೆಟ್ರಿ ಕೂಡ ಆಗಿದ್ದ. ಇವತ್ತು ಫಿಲೋಮಿನಾ ಕಾಲೇಜ್ ಅಂತ ಹೇಳಿದರೆ ವಿ ಆರ್ ಆಲ್ ಶುಡ್ ಫೀಲ್ ಪ್ರೌಡ್. ಯಾಕಂತ ಹೇಳಿದ್ರೆ ತುಂಬ ಕಡೆಯಿಂದ ಮಕ್ಕಳು ಬರ್ತಾರೆ, ನಮ್ಮ ಹತ್ರ ಇನ್ಫ್ಲುಯೆನ್ಸಿಗೂ ಕೂಡ ಬರ್ತಾರೆ. ಫಿಲೋಮಿನಾ ಕಾಲೇಜಿನಲ್ಲಿ ಸೀಟು ಒಂದು ಕೊಡಿಸಿ ಸರ್ ಅಂತ. ಸುರುಗೆ ಇಲ್ಲಿ ಬರಲಿಕ್ಕಿಲ್ಲ, ಸುರು ನನ್ನ ಹತ್ರ ಬರೋದು, ಒಂದು ಸೀಟು ಕೊಡಿಸಿ ಅಂತ. ಮತ್ತು ಫೀಸು ಕಡಿಮೆ ಮಾಡಿ ಅಂತ ಒಂದು ತುಂಬ ಜನ ಬರ್ತಾರೆ. ನಾನು ಅದನ್ನು ಈ ಕಡೆಯನ್ನು ಕಳಿಸಿದರೆ ಆ ಕಡೆ ಕಳಿಸ್ಕೊಡ್ತೇನೆ, ಫೋನ್ ಮಾಡೋದಿಲ್ಲ ಇವರಿಗೆ. ಯಾಕಂತ ಹೇಳಿದ್ರೆ ಇವರು ಕಾಲೇಜ್ ನಡೆಸಬೇಕಲ್ಲ. ನಾವು ದಿವಸ ಎಲ್ಲ ಬಂದವರಿಗೆ ಎಲ್ಲ ಫೋನ್ ಮಾಡಿದರೆ ಇವರು ಕಾಲೇಜ್ ನಡೆಸಲಿಕ್ಕೆ ಇವರಿಗೆ ಕಷ್ಟ ಆಗ್ಬೋದು. ಅದಕ್ಕೆ ಇಲ್ಲ, ಅದೆಲ್ಲ ಕಡಿಮೆನೇ ಮಾಡಿ ಕೊಡೋದು. ಕಾಲೇಜು ನಡೆಸಬೇಕು, ಕ್ವಾಲಿಟಿ ಎಜುಕೇಷನ್ ಕೊಡಬೇಕು. ಅದಕ್ಕಾಗಿ ನೀವು ಅಲ್ಲೇ ಹೋಗಿ ಪ್ರಿನ್ಸಿಪಾಲ್ರ ಹತ್ರ ಮಾತಾಡಿ ಅಂತ ಹೇಳ್ತೇವೆ. ನಾನು ಮಕ್ಕಳಿಗೆ ಹೇಳೋದು ಇಷ್ಟೇ, ನೀವೆಲ್ಲ ಯಂಗ್ ಜನ್ರೇಷನ್. ಈಗ ಮೊದಲೇನಾಗ್ತಿತ್ತು, ಅನ್ಎಂಪ್ಲಾಯ್ಮೆಂಟ್ ಅಂತ ಆಗ್ತಿತ್ತು, ಕೆಲಸ ಸಿಗುವುದಿಲ್ಲ ಅಂತ. ಈಗ ಉಲ್ಟಾ ಆಗಿದೆ, ಅದು ಕೆಲಸಕ್ಕೆ ಜನ ಸಿಗುವುದಿಲ್ಲ ಅಂತಾಗಿದೆ. ದಿಸ್ ಈಸ್ ಮೈ ಓನ್ ಎಕ್ಸ್ಪೀರಿಯನ್ಸ್. ಕೆಲವು ಕಡೆ ಜನ ಇದ್ದಾರೆ, ಸ್ಕಿಲ್ ಇಲ್ಲ, ಕಲ್ತಿರ್ತಾರೆ, ಅವ್ರಿಗೆ ಏನು ಪುಸ್ತಕದ ಬದನೆಕಾಯಿ ಬಿಟ್ಟರೆ ಬೇರೆ ಏನು ಗೊತ್ತಿರೋದಿಲ್ಲ. ಒಂದು ಎಕ್ಸಾಂಪಲ್ ನಾನು ಹೇಳ್ತೇನೆ. ನಮ್ಮ ಅಲ್ಲಿಗೆ ಒಬ್ಬರು ಇಂಜಿನಿಯರಿಂಗ್ ಕಲಿತ ಒಬ್ಬರು ಬಂದಿದ್ದರು, ಡಿಸ್ಟಿಂಕ್ಷನ್ ಪಾಸ್, 80% ಮಾರ್ಕ್ ಹೊಡೆದಿದ್ದಾರೆ. ನಾನು ಇಂಜಿನಿಯರಿಂಗ್ ಕಲ್ತಿಲ್ಲ, ನಾನು MA ಇನ್ ಪೊಲಿಟಿಕಲ್ ಸೈನ್ಸ್ ಮಾಡಿದ್ದೆ. ಆದರೆ ಬಿಲ್ಡಿಂಗ್ ಎಲ್ಲ ಕಟ್ತೇನೆ. ಯಾಕೆ ಹೇಳಿದೆ ಅಂತ ಹೇಳಿದರೆ, ಕಲ್ತೇ ಒಂದನ್ನು ಮಾಡಬೇಕಂತೇನಿಲ್ಲ. ಇಂಜಿನಿಯರಿಂಗ್ಗೆ ಮಾಡಿ ಈಗ ಬಿಲ್ಡಿಂಗ್ ಕಟ್ಟಿದ್ದೀನಿ, ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದೀನಿ, 5 ಲಕ್ಷ ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಕಟ್ಟಿದ್ದೀನಿ, ವೇರ್ ಹೌಸ್ ಎಲ್ಲ. ಸೊ ಅವ್ರ ಹತ್ರ ಪ್ರಶ್ನೆ ಕೇಳಿದೆ ನಾನು, 1 ಎಕರೆಗೆ ಎಷ್ಟು ಸೆನ್ಸ್ ಬರ್ತದೆ? 100 ಸೆನ್ಸ್. ಮತ್ತು 1 ಎಕರೆಗೆ ಎಷ್ಟು ಸ್ಕ್ವೇರ್ ಫೀಟು ಅಂತ ಕೇಳಿದೆ, ಗೊತ್ತಿಲ್ಲ. 80% ಮಾರ್ಕು. ಆನಂತರ ನಾನೊಂದು ಜಾಗ ಕೊಡ್ತೇನೆ ನಿಮಗೆ, ನೀವು ಅದರಲ್ಲಿ ಬಿಲ್ಡಿಂಗ್ ಕಟ್ಟಬೇಕು, ನೀವು ಏನು ಮಾಡ್ತೀರಿ ಕೇಳಿ ಅಂತ ಹೇಳಿದೆ. ಸ್ಟಾರ್ಟಿಂಗ್ ಫ್ರಮ್ ಎಂಡ್ವರೆಗೆ ನೀವು ಹೇಳಬೇಕು ಏನು ಮಾಡಿದ್ದೀರಿ ಅಂತ. ಏನು ಗೊತ್ತಿದೆ ಅಂದರೆ ಹೋಗಿದ್ರೆ ಸೀದಾ ಹೋಗಿ ಸಿಮೆಂಟ್ ಮಿಕ್ಸ್ ಹಾಕಿ, ಸಿಮೆಂಟ್ ಜಲ್ಲಿ ಹಾಕಿದೆ. ಅದಕ್ಕೆ ನಾನು ಹೇಳೋದು, ಪ್ರಾಕ್ಟಿಕಲ್ ನಾಲೆಜ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಕಿಲ್ ಡೆವಲಪ್ ಆಗಬೇಕು. ಸ್ಕಿಲ್ಡ್ ಇದ್ದರೆ ಯಾವುದನ್ನು ಕೂಡ ನಿಭಾಯಿಸ್ಬೋದು. ನೀವು ಬರೀ ಕಲಿಯೋರ ಜೊತೆಗೆ ಪ್ರಾಕ್ಟಿಕಲಾಗಿ ನಿಮ್ಮನ್ನು ತೊಡಗಿಸಿಕೊಂಡ್ರೆ, ನಾನೆಲ್ಲ ಕಾಲೇಜಲ್ಲಿ ಹೋದಾಗ ಹೇಳಲಿಕ್ಕುಂಟು, ಅವರಿಗೆ 1-2 ದಿವಸ ನೀವು ಏನು ಒಂದು ಇಲ್ಲಿ ಕಳಿಸ್ಕೊಡ್ತಾರೆ ಬೇರೆ ಬೇರೆ. ಅದಕ್ಕೆ ಏನೊಂದು ಹೆಸರಿದೆ, ಏನು ಹೇಳ್ತಾರೆ ಅದಕ್ಕೆ ಭಾರತೀಯವರೇ, ಇಂಟರ್ನ್ಶಿಪ್ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಎಲ್ಲ ಕಳಿಸ್ಕೊಡೋದು, ಇಲ್ಲಿ ಕಳಿಸ್ಕೊಡೋದು, ಇಂಟರ್ನ್ಶಿಪ್ ಹೋಗೋದು ಅಂತ. ತಂದೆ ತಾಯಿ ಹತ್ರ ಬಂದು ಹೇಳಿಕೊ, ಏನು ಇಂಟರ್ನ್ಶಿಪ್ ಓಪೆ,
ಎಂಕ 20,000 ರೂಪಾಯಿ ಹಾಕೊಂಡು 50,000 ರೂಪಾಯಿ ಹಾಕೊಂಡು ಇಂಟರ್ನ್ಶಿಪ್ ಎಂತ ಇಂಟರ್ನ್ಶಿಪ್, ಪ್ರಾಕ್ಟಿಕಲ್ ಇಂಟರ್ನ್ಶಿಪ್ ಆಗಬೇಕು. ಹಾಗಾದರೆ ಮಾತ್ರ ಅದು. ಇದು ಇಂಟರ್ನ್ಶಿಪ್ ಮಾಡಿದರು, ಒಂದು ಇಷ್ಟು ದೊಡ್ಡ ಬುಕ್ಕನ್ನು ಬೈಂಡ್ ಮಾಡಿ ತಂದು ಇಟ್ಟರು, ಇಷ್ಟು ದೊಡ್ಡ ಬುಕ್ಕು. ಆ ಬುಕ್ಕು ಮಾಡಿದ್ದಕ್ಕೆ ಒಂದು 500, 600, 1,000 ರೂಪಾಯಿ 2,000 ರೂಪಾಯಿ ಕೊಡಬೇಕು. ಅದನ್ನು ತಂದು ಶಾಲೆಗೆ ಕೊಟ್ಟರು. ಅದರಲ್ಲಿ ಏನು ಅಚೀವ್ಮೆಂಟ್ ಇಲ್ಲ ಅಂತ ಅಲ್ಲ. ಸೊ ಪ್ರಾಕ್ಟಿಕಲ್ ಆಗಿ ಮಾಡಿದರೆ ದಟ್ ಈಸ್ ಬೆಟರ್ ಅಂತ ನನ್ನ ಐಡಿಯಾ. ಪ್ರಾಕ್ಟಿಕಲ್ ಆಗಿ ಕಲಿಬೇಕು ನೀವು ಅಂಥದ್ದು. ಇನ್ನು ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಅಲ್ಲ ಸರ್, ಯು ಡೋಂಟ್ ಹ್ಯಾವ್ ಇಂಜಿನಿಯರಿಂಗ್ ಕಾಲೇಜ್ ಹಿಯರ್ ಅಲ್ಲ. ಸ್ಟಾರ್ಟ್ ಮಾಡಿ, ನೀವೀಗ ಆಗಿದೆ ಅಲ್ಲ, ನಿಮಗೆ ಸ್ವಂತ ಯೂನಿವರ್ಸಿಟಿ ಆಗಿದೆ, ಎಲ್ಲ ಆಗಿದೆ. ಇಲ್ಲೊಂದು ಯೂನಿವರ್ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಮಾಡುವ ಎಲ್ಲ ಫೆಸಿಲಿಟೀಸ್ ಎಲ್ಲ ಇದೆ. ಈಗ ಇಂಜಿನಿಯರಿಂಗ್ಗೆ ಹೆಚ್ಚು ಅವಕಾಶಗಳು ಕೂಡ ಇದೆ. ಅದರಿಂದ ನಾನು ನಿಮಗೆ ಹೇಳುವಂಥದ್ದು, ಕಲಿಯಿರಿ. ನಂಬರ್ 1 ಕಲಿಬೇಕು, ಅದಕ್ಕೆ ಕಾನ್ಸಂಟ್ರೇಷನ್ ಮಾಡಿ. ಕಂಪ್ಲೀಟ್ ಮ್ಯಾನ್ ಅಂತ ಹೇಳಿದ್ರೆ ಏನು? ಕಂಪ್ಲೀಟ್ ಮ್ಯಾನಿಗೆ ಏನು ಬೇಕು? ಒಳ್ಳೆಯ ಆರೋಗ್ಯ ಬೇಕು, ಒಳ್ಳೆಯ ವಿದ್ಯಾಭ್ಯಾಸ ಬೇಕು, ಉದ್ಯೋಗ ಸಿಗಬೇಕು, ಜಾಬ್ ಸಿಗಬೇಕು. ಇದು 3 ಸಿಕ್ಕಿದರೆ ಕಂಪ್ಲೀಟ್ ಮ್ಯಾನ್ ಅಲ್ವಾ? ರೈಟ್ ಆರ್ ರಾಂಗ್? ರೈಟ್? ಆರ್ ಯು ವಾಂಟ್ ಸಮಥಿಂಗ್ ಎಲ್ಸ್? ಯು ವಾಂಟ್ ಸಮಥಿಂಗ್ ಎಲ್ಸ್? ನೋ. ಎಜುಕೇಷನ್, ಹೆಲ್ತ್, ಜಾಬ್, ಇದು 3 ಸಿಕ್ಕಿದರೆ ಕಂಪ್ಲೀಟ್. ಮತ್ತು ಮದುವೆ, ಜಾಬು ಸಿಕ್ಕಿದರೆ ಮದುವೆ ಆಗ್ತದೆ, ಕುಟುಂಬ ಆಗ್ತದೆ, ಹೆಲ್ತ್ ಇದ್ದರೆ ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ಆಗ್ತದೆ. ಇದು 3 ಕಂಪ್ಲೀಟ್ ಮಾಡಿದರೆ ಆಗ್ತದೆ. ನಮ್ಮ ಗೋಲು ಕೂಡ ಇದೆ. ಪುತ್ತೂರಿನಲ್ಲಿ ಇದು 3 ಸೃಷ್ಟಿ ಮಾಡಬೇಕು. ಉದ್ಯೋಗ ಇದು ಕೊಡಬೇಕು, ಹೆಲ್ತ್ ನಿಮ್ಮ ಕೈಯಲ್ಲಿರೋದು, ಯಾರೂ ಕೊಡಲಿಕ್ಕೆ ಆಗೋದಿಲ್ಲ. ವಿದ್ಯಾಭ್ಯಾಸ ಕೊಡಬೇಕು, ಉದ್ಯೋಗ ಕೊಡಬೇಕು, ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ಅದು ನಮ್ಮ ಕಲ್ಪನೆ. ಮತ್ತು ಕೆಲವು ಮಕ್ಕಳ ತಲೆಯಲ್ಲಿ ಇರ್ತದೆ, ದುಡ್ಡು ಇದ್ದರೆ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬರ್ಬೋದು ಅಂತ. ನನ್ನ ಸ್ಟೋರಿಯನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂತ ಹೇಳಿದ್ರೆ ತುಂಬ ಸಲ ಇಲ್ಲಿ ಹೇಳಿದ್ದೀನಿ. ಈ ಭಾರತಿ ಟೀಚರ್ ಇದ್ದಾರಲ್ಲ, ಅವರೆಲ್ಲ ನಾವು ಜೊತೆಯಲ್ಲಿ ಕಾಲೇಜ್ ಹೋಗ್ತಾಯಿದ್ದು. ಅವರು ಆರ್ಟ್ಸ್ ಇದ್ದರು, ನಾನು ಕಾಮರ್ಸ್ ಇದ್ದೆ. ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ನಾವು ಜೂನಿಯರ್ ಕಾಲೇಜಲ್ಲಿ ಕಲ್ತದ್ದು. ಆನಂತರ ಅವರು ಸೈಂಟ್ ಫಿಲೋಮಿನಸ್ ಬಂದಿದ್ದರು, ವಿವೇಕಾನಂದನ. ಗೊತ್ತಿಲ್ಲ ನನಗೆ. ಆಮೇಲೆ ನಾನು ಮೈಸೂರು ಹೋದೆ, ಅವರು ಇಲ್ಲೇ ಕಲಿತಾ ಇದ್ದರು. ನಾನು ಹೇಳುವಂಥದ್ದು, ಮನಿ ಈಸ್ ನಾಟ್ ಎ ಕ್ರೈಟೀರಿಯನ್. ನೀವು ಸಿನ್ಸಿಯಾರಿಟಿ ಇರಬೇಕು, ಪ್ರಾಪರ್ ಪ್ಲ್ಯಾನಿಂಗ್ ಇರಬೇಕು, ಒಂದು ಏಮ್ ಇರಬೇಕು. ಇದು 3 ನೀವು ಪ್ರಾಪರಾಗಿ ಮಾಡಿದರೆ ಖಂಡಿತ ಅಚೀವ್ಮೆಂಟ್ ಆಗಬೇಕು. ನನ್ನ ಹತ್ರ ಏನು ದುಡ್ಡು ಇರಲಿಲ್ಲ, ನನಗೆ ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ, MLA ಆಗಿದ್ದೇನೆ, ಎಲ್ಲ ಆಗಿದ್ದೇನೆ. ನಾನು ಯಾವತ್ತೂ ಚಿಕ್ಕದಿರುವಾಗ MLA ಆಗಬೇಕು ಅಂತ ಕನಸು ಕಂಡಿರಲಿಲ್ಲ, ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಕನಸು ಕಂಡಿದ್ದೆ. APJ ಅಬ್ದುಲ್ ಕಲಾಂ ಹೇಳ್ತಾರೆ, ಏನು ಮಾಡಬೇಕು? ಆಲ್ವೇಸ್ ಯು ಶುಡ್ ಡ್ರೀಮ್ ಅಂತ. ಕನಸು ಕಾಣ್ತಾ ಇರಬೇಕು. ಕನಸು ಕಾಣದಿದ್ದರೆ, ಕನಸು ಕಾಣೋದೇನು? ಗಲಾಟೆ ಮಾಡಬೇಕಾ, ಕಲ್ಲು ಬಿಸಾಕಬೇಕಾ? ಅದಲ್ಲ ಕನಸು. ಲೈಫಲ್ಲಿ ಅಚೀವ್ಮೆಂಟ್ ಬಗ್ಗೆ ಕನಸನ್ನು ಕಾಣಬೇಕು ಅಂತೆ. ಒಂದಲ್ಲ ಒಂದು ಕನಸು, ಯುವರ್ ಡ್ರೀಮ್ ವಿಲ್ ಕಮ್ ಟ್ರೂ ಅಂತ ಹೇಳ್ತಾರೆ. ಹಾಗೆ ಕನಸು ಕಾಣ್ತಾ ಇರಬೇಕಂತ. ಹೇಗಾಯಿತು? ಕಲಿತು ಅಚೀವ್ಮೆಂಟ್, ಹಾರ್ಡ್ ವರ್ಕು. ನಾವು ಮಾಡುವಂಥ ಕೆಲಸದಲ್ಲಿ ನಮಗೆ ಹಿಂಜರಿಕೆ ಇರಬಾರ್ದು. ನಾನು ಆ ಕೆಲಸ ವೈಟ್ ಕಾಲರ್ ಜಾಬೇ ನನಗೆ ಆಗಬೇಕು. ನಾನು ಎಷ್ಟೋ ಮಕ್ಕಳನ್ನು ನೋಡ್ತೇನೆ. ಮೊನ್ನೆ ಒಂದು ಕಡೆಗೆಲ್ಲ ಹೋಗಿದ್ದೆ, ಜಿಮ್ಮಿಗೆ ಹೋಗಿದ್ದೆ ನಾನು. ಜಿಮ್ಮಿಗೆ ಹೋಗುವಾಗ ಒಬ್ಬ ಹುಡುಗ ಮ್ಯಾಟ್ ಒರೆಸ್ತಾ ಇದ್ದಾನೆ, ಒಳ್ಳೆ ಹುಡುಗ. ನಾನು ಅವನ್ನ ಕರೆದೆ, ಇಲ್ಲಿ ಬಾ ಮರೆ ಅಂತ. ಏನಂತ? ಅವ ಸೆಕೆಂಡ್ PUC 85% ಹೊಡೆದಿದ್ದಾನೆ. ನಾನು ಯಾಕೆ ಏನು ಮಾಡ್ತಿದ್ದೆ? ಕಾಲೇಜ್ ಹೋಗೋದಿಲ್ಲ. ಹೋಗ್ತೇನೆ ಸರ್, 2 ತಿಂಗಳು ಇನ್ನೂ ಏನೋ ಕೋರ್ಸ್ ಮಾಡಲಿಕ್ಕೆ, ಅಲ್ಲ ಸೆಕೆಂಡ್ PUC ಆಗಿದೆ, ಡಿಗ್ರಿಗೆ ಹೋಗಲಿಕ್ಕೆ 35,000 ರೂಪಾಯಿ ನನಗೆ ಫೀಸ್ ಕಟ್ಟಲಿಕ್ಕಿದೆ. ಅದಕ್ಕೆ ಇಲ್ಲಿ 12,000 ಕೊಡ್ತಾರೆ, 2 ತಿಂಗಳು ಕೆಲಸ ಮಾಡ್ತೇನೆ, ಮತ್ತು ಕಾಲೇಜಿಗೆ ಹೋಗ್ತೇನೆ ಅಂತ ಹೇಳ್ತಾನೆ. ನಾನು ಅವನನ್ನು ಬೆನ್ನು ತಟ್ಟಿ ಅವನಿಗೆ ಸಪೋರ್ಟ್ ಮಾಡಿ, ನಾನು 10,000 ರೂಪಾಯಿ ನಿನಗೆ ಫೀಸಿಗೆ ಕೊಡ್ತೇನೆ, ನನ್ನ ಫೋನ್ ನಂಬರ್ ನೋಟ್ ಮಾಡ್ಕ ಅಂತ ಹೇಳಿದೆ ಅವನ ಹತ್ರ. ಐ ವಿಲ್ ಫೀಲ್ ಶೈ ಸರ್, ಎವ್ರಿಬಡಿ ಈಸ್ ಲುಕಿಂಗ್ ಫಾರ್ ಮೀ, ಐ ಫೀಲ್ ಶೈ. ನಾನು ಹೊರಗಡೆ ಬಂದು ನಿಮ್ಮ ಫೋನನ್ನು ಫೀಡ್ ಮಾಡಿ, ಫೋನ್ ತೆಗೆದು ಫೀಡ್ ಮಾಡಿ ಮರೆ. ನಾನು MLA ಅಂತ ಗೊತ್ತಿಲ್ಲ ಅವನಿಗೆ. ಮತ್ತೆ ಹೇಳಿದೆ ನಾನು MLA ಅಂತ. ಭಾರಿ ಖುಷಿ ಆಯಿತು ಅವನಿಗೆ.
ಮತ್ತೆ ಹೇಳಿದೆ, ಹೇಗೆ ನೀನು ಕೆಲಸ ಎಲ್ಲ ಮಾಡ್ತೀಯ? ಅದು ನನ್ನ ಶಾಲೆಯ ಮಕ್ಕಳು ಕೆಲವರೆಲ್ಲ ಜಿಮ್ಮಿಗೆ ಬರ್ತಾರೆ, ಆಗ ನನಗೆ ನಾಚಿಕೆ ಆಗ್ತದೆ, ಸೈಡಿಗೆ ಹೋಗಿ ನಿಂತ್ಕೊಳ್ತೇನೆ, ಮತ್ತೆ ಕೆಲಸ ಮಾಡೋದು ನೋಡಿ. ಹೌ ವಿಲ್ ವರ್ಕ್. ನಾನು ಹೇಳಿದೆ, ನಾನು ಮೊದಲು ಸೇಲ್ಸ್ ಮ್ಯಾನ್ ಆಗಿದ್ದೆ, ಡೋಂಟ್ ಫೀಲ್ ಶೈ. ನಿನ್ನ ಕೆಲಸ ಮಾಡೋದ್ರಲ್ಲಿ ನಿನಗೆ ಯಾವಾಗದು ಹೀಗೆ ಆ ಥರ ಫೀಲಿಂಗ್ ಇರಬಾರ್ದು, ಕೆಲಸ ಮಾಡು. ನಾನು ಸೇಲ್ಸ್ ಮ್ಯಾನ್ ಆಗಿ ಲೈನ್ ಸೇಲ್ಸಿಗೆಲ್ಲ ಹೋಗ್ತಾ ಇದ್ದೆ ಕಾಲೇಜಿಗೆ ಹೋಗುವಾಗ, ಸೈಕಲಲ್ಲಿ ಜ್ಯೂಸ್ ಕಟ್ಕೊಂಡು. ನನ್ನ ಶಾಲೆಯ ಹುಡುಗಿರೆಲ್ಲ ಆ ಬೇಕರಿಯಲ್ಲಿ ಇದು ತಿಂತಾಯಿದ್ರು, ಆಯಿತಾ, ಸಾಯಂಕಾಲ ಪಪ್ಸ್ ಎಲ್ಲ ತಿಂತಾಯಿದ್ರು. ನಾನು ಸೈಕಲಲ್ಲಿ ಕಟ್ಟಿಕೊಂಡು ಬರೋದು ಜ್ಯೂಸು. ಅವರು ಅಲ್ಲಿ ಪಪ್ಸ್ ತಿಂದು ಹೋದವರೆಗೆ ನಾನು ನಿಂತ್ಕೊಳ್ಳೋದಿಲ್ಲ, ಹೀಗೆ ಅವ್ರು ಹೋಗಲಿ ಅಂತ ಡೋಂಗಿ ಮಾಡ್ತಾರಲ್ಲ ಮಾಡೋ ದಿವಸ, ಅದಕ್ಕೆ ನಿಂತ್ಕೊಂಡು ಅವ್ರು ಹೋದ ನಂತರ ನಾನು ಜ್ಯೂಸು ಡೆಲಿವರಿ ಮಾಡಿ ಹೋಗೋದು. ನಾನು ನಿಮಗೆ ಹೇಳೋದು ಅಷ್ಟೇ, ಹಾರ್ಡ್ ವರ್ಕಿಂಗ್ ಮಾಡಿ ವಿತ್ ಪ್ರಾಪರ್ ಪ್ಲ್ಯಾನಿಂಗ್, ಸಿನ್ಸಿಯಾರಿಟಿ ಇನ್ ಯುವರ್ ಲೈಫ್. ಇದು ಇಷ್ಟು ಮಾಡಿದರೆ ಖಂಡಿತ ಯು ವಿಲ್ ಅಚೀವ್ ಯುವರ್ ಗೋಲ್ ಇನ್ ಯುವರ್ ಲೈಫ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದನ್ನೆಲ್ಲ ಮಾಡಬೇಕು. ಮತ್ತು ನಮ್ಮಂಥ ರಾಜಕೀಯದವರೆಲ್ಲ ಹೇಳ್ತಾರೆ, ಅಲ್ಲಿ ಕಲ್ಲದಕ್ಕಲ ಮರೆ ದಾಲಾಪುಜಿ ಬುಕ್ಕತ್ತು ಓಣ್ಗ ಮತ್ತು ಬೇರೆ ಬೇರೆಕ್ಕೆ ಅದಕ್ಕೆ ಇದಕ್ಕೆಲ್ಲ ಕರೀತಾರೆ. ದಯಮಾಡಿ ಹೋಗಬೇಡಿ. ನಿಮ್ಮ ಜೀವನ, ನಿಮ್ಮ ತಂದೆ ತಾಯಿ ನಿಮ್ಮನ್ನು ಅತ್ಯಂತ ಕಷ್ಟದಿಂದ ಓದಿಸಿರ್ತಾರೆ. ಅವರು ಊಟ ಮಾಡೋದಿದ್ದರೂ ಪರವಾಗಿಲ್ಲ, ಅವರು ತಿನ್ನದಿದ್ದರೂ ಪರವಾಗಿಲ್ಲ, ಅವರು ಒಳ್ಳೆಯ ಬಟ್ಟೆಯನ್ನು ಹಾಕದಿದ್ದರೂ ಪರವಾಗಿಲ್ಲ, ನಿಮಗೆ ಒಳ್ಳೆಯ ಬಟ್ಟೆಯನ್ನು ಕೊಡುವಂಥ ಕೆಲಸ ಮಾಡ್ತಾರೆ, ಊಟ ಕೊಡ್ತಾರೆ. ನನ್ನ ಮಗ, ನನ್ನ ಮಗಳು ಜೀವನದಲ್ಲಿ ಮೇಲೆ ಬರಬೇಕು, ನಾವು ಮುದಿತನ ಬರುವಾಗ ನನ್ನನ್ನು ನೋಡಬೇಕು, ಅವರು ಮುಂದೆ ಬರಬೇಕು ಅನ್ನೋ ದೃಷ್ಟಿಕೋನದಿಂದ ನಿಮ್ಮನ್ನು ಬೆಳೆಸ್ತಾರೆ. ಆ ಋಣವನ್ನು ನೀವು ತೀರಿಸುವಂಥ ಕೆಲಸ ಮಾಡಬೇಕಿದ್ರೆ ಯು ಶುಡ್ ವರ್ಕ್ ಹಾರ್ಡ್. ನೀವು ಉತ್ಪತ್ತಿ ಮಾಡಿ, ನಿಮ್ಮ ಫೈನಾನ್ಷಿಯಲ್ ಇದನ್ನು ಮಾಡಿ, ಆ ನಂತರ ನೀವು ನಿಮ್ಮ ಕೆಲಸಗಳನ್ನು ಮಾಡಬಹುದು. ಪೊಲಿಟಿಕ್ಸಲ್ಲೂ ಕೂಡ ಚಾನ್ಸಸ್ ಇದೆ, ತುಂಬ ಚಾನ್ಸ್ ಇದೆ. ಪೊಲಿಟಿಕ್ಸಲ್ಲಿ ಈಗ ಪ್ರೆಸೆಂಟ್ ಸಿನಾರಿಯೋ ನೀವು ನೋಡ್ಬೋದು ಹೇಗಿದೆ ಪೊಲಿಟಿಕಲ್ ಲೈಫು. ಪೊಲಿಟಿಕಲಲ್ಲಿ ಬೇಕಾದಷ್ಟು ಸ್ಕೋಪ್ ಇದೆ ಮುಂದೆ ನಿಮಗೆ. ಇನ್ನೂ ಆಲ್ ಯುವರ್ 22, 23, 22 ಇಯರ್ಸ್, ಯು ಹ್ಯಾವ್ ಲಾಂಗ್ ಲೈಫ್ ಟು ಗೋ. ಸೊ ಪೊಲಿಟಿಕ್ಸ್ಗೆ ಬರಬೇಡಿ ಅಂತ ಹೇಳಿದ್ರೆ ಬರಬೇಡಿ, ಆಸಕ್ತಿ ಇದ್ದರೆ ಬನ್ನಿ. ಈಗೆಲ್ಲ ಮುದುಕರು ಇರೋದು 100%. ಏನು ಪೊಲಿಟಿಕ್ಸ್ನವರಿಗೆ ರಿಟೈರ್ಮೆಂಟ್ ಅಂತ ಇಲ್ಲ. ಕೆಲವರಿಗೆ ಬೆಡ್ಡಿನಿಂದ ಏಳಲಿಕ್ಕೆ ಆಗೋದಿಲ್ಲ, ಆದರೂ MP ಆಗಬೇಕು, ಮಿನಿಸ್ಟರ್ ಆಗಬೇಕು. 90 ಇಯರ್ಸ್ನವನು ಕೂಡ MLA ಆಗಬೇಕು. ಅವರಿಗೆ ರಿಟೈರ್ಮೆಂಟ್ ಇಲ್ಲ, ಅವ್ರದ್ದೇ ಅಲ್ಲ ಕಾನೂನು. ದೇ ವಿಲ್ ಮೇಕ್ ಲಾ. ನೋಡಿದಿಲ್ವ ನೀವು? ಅದು ಇವರನ್ನೆಲ್ಲ ಕಲಿಸಬೇಕು. ಎಲ್ಲಿ ರಿಟೈರ್ಮೆಂಟ್ ಇಲ್ಲ, ಎಲ್ಲದರಲ್ಲೂ ರಿಟೈರ್ಮೆಂಟ್ ಇದೆ. 65 ವರ್ಷ ಆದಾಗ ಪೊಲಿಟಿಕಲಲ್ಲಿ ಇದ್ದವರನ್ನು ಕೂಡ ರಿಟೈರ್ಮೆಂಟ್ ಆಗಿ ಮನೆ ಕಳಿಸ್ಬೇಕು. ರಿಟೈರ್ಡ್ ಆಗಲಿ, ಹೊಸಬರಿಗೆ ಚಾನ್ಸ್ ಆಗ್ತದಲ್ಲ, ಅವರು ಬರಲಿ ಮುಂದೆ. ಹಾಗೆ ನಿಮಗೂ ಅದರಲ್ಲೂ ಸ್ಕೋಪ್ ಇದೆ. ಈ ದೇಶವನ್ನು ನಡೆಸೋ ಪೊಲಿಟಿಕಲ್ ಈಸ್ ನಾಟ್ ಅ ಬ್ಯಾಡ್ ಫೀಲ್ಡ್, ಒಳ್ಳೆ ಫೀಲ್ಡ್. ನೀವೆಲ್ಲ ಬರಬೇಕು. ಕರಪ್ಷನ್ ಕಡಿಮೆ ಆಗಬೇಕು, ಬಡವರಿಗೆ ಜಸ್ಟಿಸ್ ಸಿಗಬೇಕು. ಅದಕ್ಕೆ ಒಳ್ಳೆಯವರು ಪೊಲಿಟಿಕ್ಸ್ಗೆ ಬರುವಂಥ ಅವಶ್ಯಕತೆ, ಚೇಂಜಸ್ ಇನ್ ಪೊಲಿಟಿಕಲ್ ಸಿನಾರಿಯೋ ಇಸ್ ರಿಕ್ವೈರ್ಡ್ ಫಾರ್ ಅವರ್ ನೇಷನ್. ಅದನ್ನು ಕೂಡ ಮಾಡುವಂಥ ಅವಶ್ಯಕತೆ ಇದೆ ಅಂತ ಹೇಳಿ, ನೀವೆಲ್ಲ ನನ್ನಿಂದ ಏನಾದರೂ ಕೆಲಸಗಳು ಇದ್ದರೆ, ನಿಮ್ಮ ಮನೆಯ ಕೆಲಸಗಳು ಏನಾದರೂ ಬೇಕಾದಷ್ಟು, ನೀವು ಗ್ರಾಮಾಂತರ ಪ್ರದೇಶದಿಂದ ಬಂದವರು ಇದ್ದೀರಿ, ಏನಾದರೂ ಕೆಲಸಗಳಿದ್ದರೆ ಪ್ರತಿ ಸೋಮವಾರ ನಾನು ಕಚೇರಿಯಲ್ಲಿ ಇರ್ತೇನೆ, ಬನ್ನಿ. ಗೈಡೆನ್ಸ್ ಏನಾದರೂ ಬೇಕಿದ್ದರೆ, ಬಸ್ ಏನಾದರೂ ಇಲ್ಲದಿದ್ದರೆ ಹಾಕ್ಕೊಡುವ. ನಿಮಗೆ ತೊಂದರೆ ಇರೋದು ಬಸ್ ಇಲ್ಲ, ಅಲ್ಲಿಗೆ ಬಸ್ ಹೋಗೋದಿಲ್ಲ, ಇಲ್ಲಿಗೆ ಬಸ್ ಹೋಗೋದಿಲ್ಲ, ಅದನ್ನು ಮಾಡಿಕೊಡುವ. ಮತ್ತು ನಿಮ್ಮ ಶಾಲೆಯ ಬಗ್ಗೆ ಕೂಡ ಕಾಳಜಿ ಇರಲಿ. ನೀವು ದೊಡ್ಡ ದೊಡ್ಡ ಜನ ಆಗಿ ಮುಂದಿನ ದಿವಸಗಳಲ್ಲಿ, ಈ ಫಿಲೋಮಿನಾ ಕಾಲೇಜಿಂದ ಹೋದವರೆಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಂತ್ರಿಗಳಾಗಿದ್ದಾರೆ, ಈಗಲೂ ಇದ್ದಾರೆ. ನಮ್ಮ ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ. DV ಸದಾನಂದ ಗೌಡರು ಕೂಡ ಇಲ್ಲಿ ಕಲ್ತಿರ್ಬೇಕು. ಈಸ್ ಆಲ್ಸೋ ಈ ವಾಸ್ ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದರು. ವಿನಯ್ ಕುಮಾರ್ ಸೊರಕೆ, ಬೇರೆ ಬೇರೆ. ಅದು ನಾನು ಪೊಲಿಟಿಕಲ್ ಫೀಲ್ಡಲ್ಲಿ ಹೇಳಿದವರು. ಬಿಸ್ನೆಸ್ ಮ್ಯಾನು ತುಂಬ ಜನ ಇದ್ದಾರೆ. ನನ್ನ ಬ್ರದರ್ ಇದ್ದಾರೆ, ಈಸ್ ವೆರಿ ಗುಡ್ ಬಿಸ್ನೆಸ್ ಮ್ಯಾನ್ ಇನ್ ಮೈಸೂರು. ಆ ಪ್ರಕಾಶ್ ಶೆಟ್ಟಿ, ಅರುಣ್ ಶೆಟ್ಟಿ. ನೀವು ದುಡ್ಡು ಕಲೆಕ್ಷನ್ ಮಾಡಿದರೆ ನಿಮಗೆ ಬೇಕಾದಷ್ಟು, ಇಲ್ಲಿಂದ ಹೋದ ಸ್ಟೂಡೆಂಟ್ಸು 2 ಲಕ್ಷ ರೂಪಾಯಿ ಕೊಟ್ಟರೆ ನಿಮಗೆ ಒಂದು 10 ಕೋಟಿ ಆಗ್ಬೋದು. ಅವರ ಲೀಸ್ಟ್ ತೆಗೆದು, ಅಲ್ಲಪ್ಪ ನೀನು ಇಲ್ಲಿ ಓದಿದ್ಯಾ, ಒಂದು 2 ಲಕ್ಷ ಫಿಲೋಮಿನಾ ಶಾಲೆಗೆ ಕೊಡು ಅಂತ, ಕಾಲೇಜಿಗೆ ಕೊಡು ಅಂತ ಹೇಳಿದರೆ ಇಸ್ 100 crores, ಒಂದು 10 ಕೋಟಿ ಮಾಡ್ಬೋದು ನಿಮಗೆ. ಐ ವಿಲ್ ಗಿವ್ ಒಂದು 25-50 ನೇಮ್ಸ್. ದೇ ಆರ್ ರೆಡಿ ಟು ಗಿವ್, ಬಟ್ ಯು ಆರ್ ನಾಟ್ ಆಸ್ಕಿಂಗ್. ನನ್ನ ಬ್ರದರ್ ಹತ್ರ ಕೇಳಿ, ಯು ವಿಲ್ ಗಿವ್ 2 lakhs rupees. ಈ ಸ್ಟಡಿಡ್ ಹಿಯರ್ ಅಲ್ಲ.
ಇಲ್ಲಿಗೆ ಮತ್ತು ಪ್ರಕಾಶ್ ಶೆಟ್ಟಿ ಇದ್ದಾರೆ, ಅರುಣ್ ಕುಮಾರ್ ರೈ ಇದ್ದಾರೆ, ಇವು ತುಂಬ ಜನ ಇದ್ದಾರೆ. ನೀವು ಕೇಳಬೇಕಲ್ಲ, ಕೇಳಿದರೆ ಯು ಬಿಲ್ಟ್ ಎ ಗುಡ್ ಕಾಲೇಜ್ ಅಲ್ಲ. 10 ಕೋಟಿ ಬಿದ್ದು ಯು ಆರ್ ನಾಟ್ ಟೇಕಿಂಗ್ ಹೋಮ್. ಬಿಲ್ಟ್ ಎ ಗುಡ್ ಕಾಲೇಜ್, ಗುಡ್ ಎಜುಕೇಷನ್. ತುಂಬ ಜನ ಇದ್ದಾರೆ ಕೊಡೋರು, ಶಕ್ತಿ ಇದ್ದವರು, ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ ಆದವರು. ನನ್ನ ಹೆಲ್ಪ್ ತಗೊಳ್ಳಿ. ನಾನೊಂದು 25 ಹೆಸರು ಕೊಡ್ತೀನಿ, 2 ಲಕ್ಷ ರೂಪಾಯಿ. 50 ಲಕ್ಷ ಆಯ್ತಲ್ಲ, ಮತ್ತೇನಾಗಬೇಕು? ಹಾಗೆ ಮಾಡುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿ, ಒಳ್ಳೆಯ ಯು ಹ್ಯಾವ್ ಎ ಬ್ರೈಟ್ ಫ್ಯೂಚರ್. ಒಳ್ಳೆಯ ಶಾಲೆಯಲ್ಲಿ ಓದಿದ್ರಿ, ಒಳ್ಳೆಯ ಎಜುಕೇಷನ್ ಪಡೆದಿದ್ರಿ. ಇನ್ನು ನಿಮ್ಮ ಕೈಯಲ್ಲಿದೆ ನಿಮ್ಮ ಅಚೀವ್ಮೆಂಟು. ಏನಾದರೂ ಕೆಲಸಕ್ಕೆ ಹೋಗಬೇಕಿದ್ರೆ, ಬೇರೆ ಬೇರೆ ಕೆಲಸಗಳಿಗೆ ಹೋದರೆ, ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಏನಾದರೂ ಇಂಟರ್ವ್ಯೂಗಳು ಬಂದರೆ ದಯಮಾಡಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸವನ್ನು ಮಾಡಿ. ಜಾಬು ನಿಮ್ಮನ್ನು ಹುಡುಕಿಕೊಂಡು ಬರುವುದಿಲ್ಲ, ನೀವು ಜಾಬನ್ನು ಹುಡುಕಿಕೊಂಡು ಹೋಗಬೇಕು. ಒಳ್ಳೆ ಒಳ್ಳೆ ಕಂಪನಿಗಳಿಗೆ ಸೇರಿ. ಎಲ್ಲ ಹುಡುಗಿರೆಲ್ಲ ಇದ್ದಾರೆ, ಅವರ ಪೇರೆಂಟ್ಸ್ ಎಲ್ಲ ಇದ್ದರೆ ಅಲ್ಲಿಗೆ ಕೆಲಸಕ್ಕೆ ಹೋಗಬೇಡ, ಇಲ್ಲಿಗೆ ಹೋಗಬೇಡ ಅಂತ ಹೇಳಬೇಡಿ. ಹೋಗಲಿ, ಮಕ್ಕಳು ಕಳೀಲಿ, ಅಲ್ಲೆಲ್ಲ ವ್ಯವಸ್ಥೆಗಳು ಇರ್ತದೆ. ಇಲ್ಲೇ ಆಗಬೇಕು, ನನ್ನ ಮಗಳಿಗೆ ಬರ್ತಾರೆ, ನನ್ನ ಮಗಳಿಗೆ ಮೂಲೆ ಕೆಲಸ ಅವಳು ಹಾಗೆ ಹೇಳಿದರೆ ಆಗೋದಿಲ್ಲ. ಕಳೀಲಿ, 1-2-3 ದಿವಸ ವರ್ಷ ಕೆಲಸ ಮಾಡಬೇಕು. ಅವರು ಮಗಳಿಗೆ ಡಿಗ್ರಿ ಆಯಿತು, ಆದ ಕೂಡಲೇ ಮದುವೆ ಮಾಡೋದಲ್ಲ. 1-2 ದಿವಸ 2 ವರ್ಷ ಕೆಲಸ ಮಾಡಿ ಸ್ವಲ್ಪ ಅವ್ರಿಗೆ ಮೆಂಟಲಿ ಹೊರಗಡೆ ರಾಜ್ಯವನ್ನು, ಎಲ್ಲ ದೇಶವನ್ನು, ರಾಜ್ಯವನ್ನು ನೋಡುವಂಥ ಅಪರ್ಚುನಿಟೀಸ್ ಕೊಡಿ. ಪೇರೆಂಟ್ಸ್ ಇದ್ದರೆ ಆನಂತರ ಅವರು ಗ್ರೋತ್ ಆಗ್ತಾರೆ. ಆ ರೀತಿ ಆಗುವಂಥ ಕೆಲಸಗಳು ಆಗಲಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಕರೆದ ನಿಮಗೆಲ್ಲ ವಂದಿಸಿ, ನನ್ನ ಹತ್ರ ಇನ್ನೂ ಒನ್ನೊಮ್ಮೆ ಹೇಳ್ತೇನೆ, ಏನಾದರೂ ಕೆಲಸಗಳಿದ್ದರೆ ಡಿಗ್ರಿ ಆಗಿ ಹೊರಗೆ ಬಂದವರು ಟ್ರೈ ಫಾರ್ ಯುವರ್ ಜಾಬ್. ಈಗ ನಮ್ಮ ಸರ್ಕಾರ ಕೂಡ ನಿಮಗೇನಾದರೂ ಕೋರ್ಸ್ಗಳು ಮಾಡಬೇಕಿದ್ರೆ 3,500 ರೂಪಾಯಿ ಕೊಡ್ತದೆ. ಯುವ ನಿಧಿ ಅನ್ನುವಂಥ ಒಂದು ಪ್ರೋಗ್ರಾಮ್ ಇದೆ. ಆಫ್ಟರ್ ಕಂಪ್ಲೀಷನ್ ಆಫ್ ಯುವರ್ ಡಿಗ್ರಿ ಯು ವಿಲ್ ಗೆಟ್ 3,000 ರೂಪೀಸ್ ಪರ್ ಮಂತ್. ಅದಕ್ಕೂ ಕೂಡ ನೀವು ಅಪ್ಲೈ ಮಾಡಲಿಕ್ಕೆ ಬೇಕಿದ್ರೆ ನಮ್ಮ ಆಫೀಸಲ್ಲಿ ವ್ಯವಸ್ಥೆಗಳಿದೆ ಅನ್ನೋ ಮಾತನ್ನು ಹೇಳಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. Thank you, sir. We are truly grateful for your presence and sharing your valuable time with us. As a token of gratitude, I request for the correspondent to present a memento. Thank you. As we approach to the conclusion of this wonderful celebration, I kindly invite Dr. Norbert Mascarenhas, Registrar Evaluation, to propose vote of thanks. Respected President of today's function, Very Reverend Father Lawrence Mascarenhas, Honorable Chief Guest Mr. Ashok Kumar Rai and Dr. Kavita K.R., distinguished guest of honor Reverend Father Ashok Rayan Krasta, Reverend Dr. Anthony Prakash Montero, our beloved principal, esteemed members of the management, governing body, PTA, Alumni Association, distinguished guests, faculty, members, past and present, and dear students. A very pleasant morning to one and all. It is my proud privilege to propose the vote of thanks on this momentous occasion of the annual celebration 2025-2026 of St. Philomena College, Autonomous, Puttur. At the outset, I express a deep sense of gratitude to Very Reverend Father Lawrence Mascarenhas for presiding over this function and for his constant guidance, encouragement, and visionary leadership that continues to inspire this institution. Thank you, Father. I extend heartfelt thanks to our esteemed Chief Guest, Mr. Ashok Kumar Rai, Honorable Member of Karnataka State Legislative Assembly, for gracing this occasion and for his valuable presence, which has added prestige and meaning to today's celebration. Thank you, sir. We are equally grateful to another chief guest, Dr. Kavita K.R., Joint Director of Mangalore Region,
for her gracious presence and inspiring words that have enlightened and motivated us all. Thank you, ma'am. I sincerely thank our guest of honor in his absence, Reverend Father Ashok Ryan Krasta, Principal, St. Philomena Pre-University College, Puttur, for his continued support to the academic community and goodwill towards our institution. Thank you, Father. My special thanks to our dear Principal, Reverend Dr. Anthony Prakash Montero, for presenting the comprehensive annual report of the college. Father, your clear, insightful, and inspiring presentation not only highlighted the milestones and achievements of our institution, but also reflected your dynamic leadership and unwavering commitment to excellence. We are truly grateful for your guidance and vision that continue to shape the progress of our college. Thank you, Father. Gratitude is also extended to the management, governing body, PTA, and Alumni Association for their consistent support and involvement in institutional development. Thank you, sirs and ma'ams. I extend my gratitude to Dr. S. Abubakar Arla Padavu, President of Parent Teacher Association, for his constant support and collaboration in strengthening our institution. Thank you, sir. We also take this proud moment to congratulate and extend our heartfelt appreciation to Dr. Vinay Chandra, Dr. Geeta Purnima K, and Dr. Bharati S. Rai on being awarded their PhD, to Mr. Tejasvi Bhatt K on being commissioned in the rank of Sub-Lieutenant, and to Dr. Chandrasekhar, NSS Program Officer, for his participation in the National Integration Camp, and to 6 of our students and 4 of our staff for successfully clearing the NET and SLET examinations, as well as to our 10 sports persons for winning medals at a national level. We thank them for receiving our respectful felicitation. Your remarkable achievements bring great honor and inspiration to our institution. Thank you all. I also extend my sincere thanks to Dr. Vijay Kumar M., Principal, Vice Principal, for the warm welcome address, Dr. Radhakrishna Gowda and Mrs. Spurl Pereira, the student welfare officers, for their meticulous organization, Dr. Bharati S. Rai, PRO, for her coordination, Mrs. Pooja Shri V. Rai, for gracefully comparing the program, performing arts students for invoking God's blessings, the vibrant Chende team for their performance, dedicated NSS volunteers for their commendable service, and Mr. Ponnappa, alumnus and well-wisher, for his photography. Thank you, sirs and ma'ams. I also acknowledge with sincere appreciation the efforts of our dedicated teaching and non-teaching staff, whose hard work behind the scenes has ensured the success of this event. Thank you, friends. A big thank you to our enthusiastic students and Students' Council office bearers, Muzamil, the President, Yusuf Alfaz, the Secretary, and Hiba Sheikh, the Joint Secretary, for their active involvement and coordination in organizing this program. I also thank all those who contributed directly and indirectly to make this celebration a grand success. Finally, I extend my heartfelt thanks to each one of you present here for your gracious presence and encouragement. Thank you. Let us continue to work together with the same spirit to
uphold the legacy and excellence of our beloved institution. Thank you, one and all. Thank you, sir. With this, we have come to an end of formal program. Thank you all for your presence and support in making this event a grand success. Now, the stage is open for cultural events. I request the dignitaries to kindly vacate the stage for the cultural program. Thank you. A very good morning and a warm welcome to one and all present here. We are now gathered here for a special occasion, our college annual day cultural program. A celebration where talent, creativity and expression come together on one stage. This is not just an event. It's a reflection of energy, passion and the spirit of our students who are going to bring life to every performance here on stage. From music to dance, from tradition to modern expression, today is a journey through different forms of art and culture that showcase the diversity within our campus. Now, we begin this cultural journey through a welcome dance, and I now request Shravya Bhatt of First M.Com to begin this cultural journey with a welcome dance.
தாம் 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 கிடதக தத்தோடங்க தக்குத்தா தீம் 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 கிடதக தகதோடங்க தக்குத்தா தாம் 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 கிடதக தத்தோடங்க தக்குத்தா தீம் 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 கிடதக தகதோடங்க தக்குத்தா தாம் 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 கிடதக தத்தோடங்க தக்குத்தா தீம் 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 கிடதக தகதோடங்க தக்குத்தா தாம் 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 கிடதக தத்தோடங்க தக்குத்தா தீம் 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 கிடதக தகதோடங்க தக்குத்தா தாம் 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 கிடதக தகதோடங்க தக்குத்தா தீம் 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 கிடதக தகதோடங்க தக்குத்தா தாம் 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 கிடதக தத்தோடங்க தக்குத்தா தீம் 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 கிடதக தகதோடங்க தக்குத்தா தாம் 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 கிடதக தத்தோடங்க தக்குத்தா தத்தோடக தாம் 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 தீம் 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 தகதோடங்க தக்குத்தா தத்தோடக தாம் 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 தீம் 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 தகதோடங்க தக்குத்தா தித்தித்தை தித்தித்தக திகுதோ ஹஸ்தங்க திகுதக திகுதோ ஹஸ்தங்க திகுதோ ஹஸ்தங்க ஹஸ்தங்க தித்தித்தை தித்தித்தரி திகுதோ ஹஸ்தங்க திகுதக திகுதோ ஹஸ்தங்க திகுதோ ஹஸ்தங்க ஹஸ்தங்க குத்த கிட்ட கிண்ண தொங்க தத்தோடக தாம் தாம் செய் தோதி குத்தக்க தோதோடக தாம் தாம் தோம் தாம் தாம் தீம் தீம் கிடதக தத்தோடங்க தக்குத்தா மூஷிக வாகன மோதக ஹஸ்த சாமர கர்ண விலோபித சூತ್ರ வாமன ரூப மகேஸ்வர புತ್ರ விக்ன விநாசக பத நமஸ்தே பாத நமஸ்தே ಮೂಷಿಕ ವಾಹನ ಮೋದಕ ಕಸ ಚಾಮರ ಕರ್ಣ ವಿಲಂಬಿತ ಸೂತ್ರ ಮೂಷಿಕ ವಾಹನ ಮೋದಕ ಕಸ ಚಾಮರ ಕರ್ಣ ವಿಲಂಬಿತ ಸೂತ್ರ ದಿಕ್ಕುತ್ತ 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 ತರಿರಕತ್ತ ಕುದ ಗಿಡ ಗಿಡ ತಗದೋ ದೋಟಗದ ಹೋದೋಟಗದ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ ಪಾದ ನಮಸ್ತೆ ಪಾದ ನಮಸ್ತೆ 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 ತಕ್ಕ ದಿಮ್ಮೆ ತಕ್ಕ ಜುಣ್ಣು ತಕ್ಕ ದಿಮ್ಮೆ ತಕ್ಕ ಜುಣ್ಣು ತಕ್ಕ ಕೆಡದಗ ತರಗಿಡ ಧುಮ್ ತಕ್ಕ ಕೆಡದಗ ತರಗಿಡ ಧುಮ್ ತಕ್ಕ ದಿಮ್ಮೆ ತಕ್ಕ ಜುಣ್ಣು ತಕ್ಕ ದಿಮ್ಮೆ ತಕ್ಕ ಜುಣ್ಣು ತಕ್ಕ ಕೆಡದಗ ತರಗಿಡ ಧುಮ್ ತಕ್ಕ ಕೆಡದಗ ತರಗಿಡ ಧುಮ್ ತಕ್ಕ ದಿಮ್ಮೆ ತಕ್ಕ ಜುಣ್ಣು ತಕ್ಕ ಕೆಡದಗ ತರಗಿಡ ಧುಮ್ ತಕ್ಕ ದಿಮ್ಮೆ ತಕ್ಕ ಜುಣ್ಣು ತಕ್ಕ ಕೆಡದಗ ತರಗಿಡ ಧುಮ್ ತಕ್ಕ ಕೆಡದಗ ತರಗಿಡ ಧುಮ್ ತಕ್ಕ ಕೆಡದಗ ತರಗಿಡ ಧುಮ್ ತರಗಿಡ ಧುಮ್ ತರಗಿಡ ಧುಮ್ ತರಗಿಡ ಧುಮ್ ತರಗಿಡ ಧುಮ್ ತಕ್ಕ ಕೆಡದಗ ತರಗಿಡ ಧುಮ್ ತಾ ತಕ್ಕ ಕೆಡದಗ ತರಗಿಡ ಧುಮ್ ತೈ
తక్కడదగదరగడదుం తక్కడదగదరగడదుం తా తక్కడదగదరగడదుం తై తక్కడదగదరగడదుం తక్కడదగదరగడదుం తా తా తక్కడదగదరగడదుం తై తై తక్కడదగదరగడదుం తం తం కిట్ట తక్క జన్ను తిం కిట్ట తక్క జన్ను తం కిట్ట తక్క జున్ను తిం కిట్ట తక్క జున్ను తం కిట్ట తక్క జున్ను కిట్ట తక్క జున్ను తం కిట్ట తక్క జున్ను తిం కిట్ట తక్క జున్ను కిట్ట తక్క జున్ను తిం కిట్ట తక్క జున్ను తం కిట్ట తక్క జున్ను తిం కిట్ట తక్క జున్ను తం తక్క జున్ను తం తక్క జున్ను తక్క జున్ను తం తక్క జున్ను తం తక్క జున్ను తక్క జున్ను తం తక్క జున్ను తం జున్ను తం తం. Thank you, Shravya, for such a graceful and charming opening to the program. Up next, it's a time for a soulful treat. Music is something that touches our hearts, lifts our spirits, and fills us with happiness. Now, Shraddha Bhatt of 2nd M.Com is ready to sing a beautiful song in front of you. So please welcome Shraddha Bhatt on stage with a big round of applause. Hello. 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 क्यों न बोले मुझसे मोहन क्यों है रूठे रूठे मोहन क्यों कैसे मनाऊं है कैसे मनाऊं क्यों न बोले मुझसे मोहन क्यों है रूठे रूठे मोहन क्यों कैसे मनाऊं है कैसे मनाऊं उन बिन कठे न रहना उन बिन आवे न एक पल देना उन बिन जियो तो कैसे मैं जियो है महरे ना भरे मुर लेना झरे मुर लेना झरे लेना सुन नहीं कहना भरे मुर लेना भरे लेना भरे मुर लेना झरे मुर लेना झरे लेना सुन नहीं कहना भरे मुर लेना हाँ, नैनों के द्वारे आने की वादे टूटो कैसे बोले कान चौखट पे दिल की आहट रखी है ताको दूरे आए उन बिन उन्हें मनाए उन बिन कभी तो उनको मिठाए उन बिन जिए तो कैसे मैं जिया है झरे लेना भरे मुर लेना झरे मुर लेना
झरे नैना भरे मुरे नैना झरे मुरे नैना झरे नैना सुन नहीं कहना भरे मुरे नैना कोमल विधाए सासों की डोरी रूठे से भी टूट जाए भावंतरा से जी को मनाया करे आज तो रूठ जाए उन बिन उन्हें मनाए उन बिन उन्हें गतो गलन लाए उन बिन उन्हें तो मेरे ये जिया है वह नैना भर मुर नैना धर मुर नैना मैं तेरा सुन नहीं कहना भर मुर नैना मैं नैना भर मुर नैना धर मुर नैना मैं तेरा सुन नहीं कहना भर मुर नैना मैं नैना भर मुर नैना धर मुर नैना मैं तेरा सुन नहीं कहना भर मुर नैना मैं नैना भर मुर नैना धर मुर नैना जय नैना सुन नहीं कहना भर मुर नैना थैंक यू ಧನ್ಯವಾದಗಳು ಶ್ರದ್ಧಾ. ಇದೀಗ ಈ ನೆಲದ ಸಂಸ್ಕೃತಿ ಹಾಗೂ ಪರಂಪರೆಯನ್ನ ಬಿಂಬಿಸುವ ಜಾನಪದ ಹಾಗೂ ಶಾಸ್ತ್ರೀಯ ಕಲಾ ಪ್ರಕಾರಗಳನ್ನು ಸಮ್ಮಿಲನಗೊಳಿಸುವಂತಹ ಒಂದು ಪ್ರಯತ್ನ. ದಕ್ಷಿಣ ಭಾರತದ ಪ್ರಸಿದ್ಧ ನೃತ್ಯ ಪ್ರಕಾರಗಳಲ್ಲೊಂದಾದಂತಹ ಭರತನಾಟ್ಯ ಹಾಗೂ ಕರಾವಳಿ ಕರ್ನಾಟಕದ ಗಂಡು ಕಲೆ ಎನಿಸಿರುವ ಯಕ್ಷಗಾನದ ರಸದೌತಣದ ಮೂಲಕ ತಮ್ಮೆಲ್ಲರ ಕಣ್ಮನ ಸೆಳೆಯಲಿದ್ದಾರೆ ಸ್ನಾತಕೋತ್ತರ ವಾಣಿಜ್ಯ ವಿಭಾಗದ ಶ್ರದ್ಧಾ ಮತ್ತು ತಂಡ. गरज 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 आज मेघ घनन घनन छायोरी धमक दमक चमके बिजुरी कहत है ऋतुराज आयोरी गरज गरज आज मेघ घनन घनन छायोरी धमक दमक चमके बिजुरी कहत है ऋतुराज आयो कहत है ऋतुराज आयो कहत है ऋतुराज आयो रे मम बनी मम प मम बनी बनी मम प मम नि प रे रे मम बनी बनी रे रे मम रे रे मम बनी रे मम बनी रे 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 बनी मम रे 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 मम रे रे मम बनी रे मम बनी रे 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 बनी मम रे 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 मम रे रे मम बनी रे मम बनी रे 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 बनी मम रे गरज गरज आज मेघ घनन घनन छायोरी दमक दमक चमके बिजुरी कहत है ऋतुराज आयो रे तानी तंदाना तंदनाना तानी तंदाना तंदनाना तानी तंदाना तंदनाना तानी तंदाना तंदनाना 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 ಆಕಾಶದಚ್ಚಿನ ಸಿರಿಲೋಚದುಡಿಯೇನು ಲೋಕೇಶ ಜಿ ಹರಿ ಕೊರಳಾಗೆ ಲೋಕೇಶ ಜಿ ಹರಿ ಕೊರಳಾಗೆ ಧರಿಸಿದ ಲೋಕೈಕ ಸೊಬಗಿನ ಮುಂದ
ಕೇಳ ಚೆಲುವೆ ನೀನು ಮೆನು 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 ಗೋತಾರೆ ಜುಳು ಜುಳು ಹರಿಯುವ ರಸ ಜಲಧಾರೆ ನನ್ನ ಕಣ ಕಣದಲ್ಲೂ ನೀನೆ ನೀನೆ ತುಂಬಿರುವೆ ಮನಸಾರೆ ಬಳು ಕಾಡಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ ಕೇಳ ಚೆಲುವೆ Thank you, Shraddha and team, for your beautiful blend of Bharatanatyam and Yakshagana. Now, it's a time for a graceful mashup dance. From lively folk beats to the grace of semi-classical, this performance moves through different shades of dance in a gentle flow. Now, you are going to witness different styles blending beautifully on one stage. So, please put your hands together and welcome Apeksha and team of First Year MSc Mathematics. கிடந்தேனே மழையாய் வந்து விழுந்தாயே வழி துணையே நீயே கண்டேன் கண்டேன் என்னுடையவளை தந்தேன் தந்தேன் மிச்ச உயிரை கண்டேன் கண்டேன் என்னுடையவனை தந்தேன் தந்தேன் மிச்ச உயிரை உற்று உன்னை
பார்க்கையிலே தொற்று கிடைத்த தனிமையினை கற்று தந்த காதல் வழி விட்டு போனதே. ஊர் கூடும் நல்ல நல்ல தளங்கள் எல்லாம் உன்னை கூட்டிக் கொண்டு கை கோர்த்து கொண்டு இதை சேர்த்து வைக்க நல்ல இடங்களை நாம் தேடி தேடி போவோம். बजने दे धड़क धड़क ढोल ताश धड़क धड़क भंडारा झिड़क झिड़क मल्हारी खड़क धड़क भड़क साली चटक मटक फटक साली दुश्मन की देखो जो फाट लावली. अरे बजने दे धड़क धड़क ढोल ताश धड़क धड़क भंडारा झिड़क झिड़क मल्हारी खड़क धड़क भड़क साली चटक मटक फटक साली दुश्मन की देखो जो फाट लावली. बजने दे धड़क धड़क ढोल ताश धड़क धड़क भंडारा झिड़क झिड़क मल्हारी खड़क धड़क भड़क साली चटक मटक फटक साली दुश्मन की देखो जो फाट लावली. ಥ್ಯಾಂಕ್ ಯು ಅಪೇಕ್ಷಾ ಆ್ಯಂಡ್ ಟೀಮ್. ಸಂಗೀತದ ನಾದ, ನೃತ್ಯದ ಲಾಸ್ಯ, ಸಾಹಿತ್ಯದ ಮಾಧುರ್ಯ ಮತ್ತು ಜ್ಞಾನದ ವಿಕಾಸ ಇವೆಲ್ಲದರ ಸಮ್ಮಿಶ್ರಣವೇ ಈ ಕಾರ್ಯಕ್ರಮದ ವಿಶೇಷ. ಹಾಗಾಗಿ ಈ ದಿನವನ್ನು ಮತ್ತು ಈ ಕ್ಷಣವನ್ನು ಆನಂದಿಸೋಣ ಅಂತ ಹೇಳ್ತಾ ನಮಸ್ಕಾರ. ನಾನು ನಿಮ್ಮ ಲಿಖಿತಾ ಫ್ರಮ್ ಸೆಕೆಂಡ್ ಇಯರ್ BCom. And now I would like to welcome Dashami and Trisha for Kathak dance. नजर जो तेरी लागी मैं दीवानी हो गई. दीवानी हाँ दीवानी दीवानी हो गई. मशहूर मेरे इश्क की कहानी हो गई. जो जग ने न मानी तो मैंने भी ठानी, कहा थी मैं
Thank you, guys. Thank you. And now, music has a beautiful way of connecting hearts and creating a moment. So please welcome our performer and enjoy the melody that follows. Hello. Hello everyone. I'm Manish PH from BCom. So, ಯಾಕೆಲ್ಲ ತುಂಬ ಸೈಲೆಂಟ್ ಇದ್ದೀರಾ? So make some noise. Yeah, great. So, ತುಂಬ hot weather ಅಲ್ವಾ? तो कुछ बारिशें हो जाए. So this song is called Barishe by Anu Jain. होले से मुझको बाहों में भर लो ना तुम, नरम सी सांसों में मुझको आहों में भर लो ना तुम. सुन जरा मेरे पास आ, अब बैठे हैं हम भी यहाँ दिल के दरमियाँ. बारिशें हैं तेरी बातों पे मैंने सजा ली है दुनिया यहाँ दिल के दरमियाँ. बारिशें अब तू आती है बुलाती है बिस्तर से यूं गिराती है कि सो मैं बाहों में बस तेरी. जब बारिशें बरसती है पागल जैसे तिरकती है, तुम जैसी हो बस वैसी ही रहो. अब तेरे बिना यहाँ मेरी सांसें जैसे बिना निंदिया की रातें हैं तो, और तू ही मेरे दिल की रजा है तेरे बिना दिल भी कफा है तो. तेरी आंखों का काजल ना पहले अब कभी भी तुझे इतना प्यार दूँ. तेरी खुशियों की खातिर दुनिया में मेरी एक पल में वार दूँ. अब बिखरी तेरी जुल्फों से आके तेरी जब दिखती है दिखता है मुझे आसमां.
आसमां पतंगों की तरह। थैंक यू। Hello, check. Hello. Fine. Check. Make some noise for Adil hai Mushkil. Best of the zone coming soon. ये जिंदगानी महरूम है जीने का कोई दूजा तरीका ना मेरे दिल को मालूम है तुझको मैं इतनी शिद्दत से चाहूँ चाहूँ तो रहना तू बेखबर मोहताज मंजिल का तो नहीं है एक तरफा मेरा सफर सफर खूबसूरत है मंजिल से भी मेरी हर कमी को है तू लाज़मी अधूरा हो के भी बनूं मैं तेरे काबिल तेरे बिना गुजारा है दिल है मुश्किल। Thank you so much, guys.
Hello. Thank you, Manish and Pawan. And next on stage, we have a Satvik and Nikita who will be presenting a dance performance. So let's welcome them with a huge round of applause. ನಿನ್ನ ದನಿಗಾಗಿ ನಿನ್ನ ಕರಿಗಾಗಿ ನಿನ್ನ ಸಲುವಾಗಿ ಕಾಯುವೆ ತೀರ ಬಳಿ ಬಂದ ನೀನು ನನಗೊಂದು ಸೂಜಿಗದಂತೆ ಕಾಣುವೆ ಒಂಟಿ ಇರುವಾಗ ಕುಂಟು ನೆಪ ತೋರಿ ಬಂದ ಕನಸೆಲ್ಲ ನಿನ್ನದು ನಾನು ಅನುರಾಗಿ ನೀನೆ ನನಗಾಗಿ ಎನ್ನುವ ಭಾವನೆ ನನ್ನದು Testing 1, 2, 1, 2, 3, 4. रात का है अपना मजा आ यार मस्ती में तू झूम जा ओ इस रात का है अपना मजा आ यार मस्ती में तू झूम जा बैठा है क्या सीटी बजा लुंगी पकड़ के जरा घूम जा ये डांस तेरा देख देख झटके लगे तेज तेज दिल सबका धक धक करे रंट लगा रे मैं नाचा तो सबको करंट लगा रे रंट लगा रे मैं नाचा तो सबको करंट लगा रे तुमका मेरा एक्सीलेंट लगा रे मैं नाचा तो सबको करंट लगा रे Thank you, Nikita and Satvik, for your graceful dance. Now, it's a time to showcase the rich cultural beauty of Theyyam. Theyyam is a traditional folk art form originated in Kerala, and it brings the stories of belief and heritage alive on stage.
So please welcome Satvik and team of MCA on stage with a big round of applause. To embark on a journey steeped in the rich tapestry of Indian tradition, as we present a mesmerizing fusion of contemporary dance inspired from ancient art form Theyyam. Theyyam is a ritual art form that originated in Kerala, India. In Theyyam, performers transform into divine beings, channeling gods, goddesses, and ancestral spirits by bringing life the stories of great heroes. In tonight's performance, we draw inspiration from Theyyam as we portray the multifaceted journey of womanhood, celebrating love, motherhood, and the indomitable spirit that rises above oppression and adversity. ചന്തം കാണാക്കുള്ള ചെന്താളീർ പൂമേനി വിനീതയോ ഇട്ടേറ്റു ചോരും ചോപ്പും ചോണയുമേ വെന്തു പോവാനിവൻ എന്തു ചെയ്തോ
ഇടശ്ശേരിയുടെ ഭൂതപ്പാട്ട് എന്ന കവിതയെ ആസ്പദമാക്കി ഇന്നത്തെ സമൂഹം ഞങ്ങളുടെ ഭാവനയിൽ. ഞാൻ ഭൂതം. പണ്ട് ഒരമ്മയുടെ സ്നേഹത്തിന്റെയും വാത്സല്യത്തിന്റെയും മുന്നിൽ അടിയറവ് പറഞ്ഞ് കുഞ്ഞിനെ തിരിച്ചു നൽകിയ എന്നെ നിങ്ങൾക്കറിയാം. എന്നാൽ ഇന്ന് ഞാൻ തിരിച്ചു വന്നിരിക്കുകയാണ്. ഒരു കുഞ്ഞിന് വേണ്ടിയല്ല, 1000 കുഞ്ഞുങ്ങൾക്ക് വേണ്ടി. ആണെന്നോ പെണ്ണെന്നോ വേർതിരിവില്ലാതെ അവർക്ക് നേരെ ഉയരുന്ന ആ കരങ്ങൾ അറത്തു മാറ്റാൻ. വരാഹരൂപം ദൈവവരീഷ്ടം വരസ്മിതവദനം വജ്രദന്തധര രക്ഷാകവചം ഇവിടെ കാറ്റുണ്ട്, പുഴയുണ്ട്, പൂവുണ്ട്, പുഞ്ചിരിയുണ്ട്. കുഞ്ഞേ മടങ്ങുക, ഞാനുണ്ട്, നീയുണ്ട്. നിന്നിലേക്ക്, നിന്റെ നന്മയിലേക്ക് കുഞ്ഞേ മടങ്ങുക. Shobam Gaira
നിങ്ങളുടെ ഉണ്ണികളെ എനിക്ക് തന്നൂടെ? ഞാൻ കൊണ്ടുപോയിക്കോളാം. മലകളും മരങ്ങളും താണ്ടി ഒരുത്തനും വേട്ടയാടാത്ത എന്റെ സ്വർഗത്തിലോട്ട്. Thank you, Sanat and team, for bringing such a rich cultural beauty alive on stage. Moving on, now it's a time for showcasing a vibrant folk dance, Dandiya. Dandiya is a socio-religious folk dance originating from Indian state of Gujarat and is mainly performed in the festival of Navaratri. So please welcome Sneha and team of MSW for their Dandiya performance. मधुबन में जो कन्हैया किसी गोपी से मिले, कभी मुस्काए कभी छेड़े कभी बात करे, राधा कैसे न जले, राधा कैसे न जले, आग तन मन में लगे, राधा कैसे न जले, राधा कैसे न जले। मधुबन में भले कान्हा किसी गोपी से मिले, मन में तो राधा के ही प्रेम के हैं फूल खिले, इसलिए राधा जले, इसलिए राधा जले, बिना सोचे समझे, इसलिए राधा जले, इसलिए राधा जले। गोपियां तारे हैं चांद है राधा, फिर क्यों है उसको विश्वास आधा। ओ गोपियां तारे हैं चांद है राधा, फिर क्यों है उसको विश्वास आधा। कान्हा जी का जो सदा इधर उधर ध्यान रहे, राधा बेचारी को फिर अपने पे क्या मान रहे। गोपियां आनी जानी है, राधा तो मन की रानी है, गोपियां आनी जानी है, राधा तो मन की रानी है। सांझ सखारे जमुना किनारे, राधा राधा ही कान्हा पुकारे। ओए होए ओए होए, बाहों के हार जो डाले कोई कान्हा के गले, राधा कैसे न जले, राधा कैसे न जले, आग तन मन में लगे, राधा कैसे न जले, राधा कैसे न जले। राधा कैसे न जले, राधा कैसे न जले, राधा कैसे न जले। Thank you, Sneha and team. And now we have a special Western dance. So the audience, let's welcome Amrita and team on stage. Audience, ನೀವಿದ್ದೀರಾ ಸ್ವಲ್ಪ ಬೊಬ್ಬೆ ಹೊಡೀರಿ ಮಾರಿ, ನೀವಿದ್ದೀರಾ ಅಂತಲೇ ಗೊತ್ತಾಗುದಿಲ್ಲ. ನಿಮ್ಮ ನೋಡಿ ಮತ್ತೆ ಅವರು ಸಹ ಬರ್ಲಿಕ್ಕಿಲ್ಲ.
ചെട്ടിക്കുളങ്ങര ഭരണി നാളിൽ ഉത്സവം കണ്ടു നടക്കുമ്പോൾ ചെട്ടിക്കുളങ്ങര ഭരണി നാളിൽ ഉത്സവം കണ്ടു നടക്കുമ്പോൾ കുപ്പിവളക്കടയ്ക്കുള്ളി ചിപ്പിവളക്കുലക്കിടയിൽ ഞാൻ കണ്ടൊരു പുഷ്പമിഴിയുടെ തേരോട്ടം 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 തേരോട്ടം. my delusional solulu ബന്ധിപ്പൂ പെണ്ണെ ഞാൻ still on you delulu yan traditional ചിലപ്പു എന്നും കണ്ടാലും I on you delulu my delusional solulu ബന്ധിപ്പൂ പെണ്ണെ ഞാൻ still on you delulu yan traditional ചിലപ്പു എന്നും കണ്ടാലും I on you அடி எத்தனை சொப்பனம் உன்னா சேர்த்து ராவ பார்த்து விக்கிறேன் இந்த ராத்திரி பார்த்து வைக்கிறேன் சொல்லமானேனே. ആപ്പിൾ പെണ്ണാണോ അമ്പിളി പൊന്നാണോ അലകടലായി മുത്തേനി നടമാടടി വീണമീട്ടിടാം ഞാൻ ഒന്ന് പാടാമോടി ഹോയ് ഹോയ്. ഓമൽ പക്ഷിനി വെൺമണി ചിറകിലക്കി ഇനിയെന്നും ഇവനോട് താടാമോടി മഞ്ഞു മാസത്തേരിൽ ഒന്ന് ചുറ്റാൻ പാടി ഹോയ് ഹോയ് ഹോയ്. ഹോയ്. Let's go, come on. गुड़िया के दिल के रूल करांगे यही बाजारा बिच फैली है हवा तोड़ेंगे रोमियो दे लब दा रिकॉर्ड भी लिखांगे इश्क दा पाठ नवा हम यारों बिगड़े हैं दिल अपना है शरीफ बना. Make some noise for the Desi Boys. 1, 2, 3, go. English ठुमके दिल की रिदम पे मारे जम जम के Desi Boys. सोने मोने बन के छाती डोले तन के नाचे जम जम के Desi Boys. English ठुमके दिल की रिदम पे मारे जम जम के Desi Boys. सोने मोने बन के छाती डोले तन के नाचे जम जम के Desi Boys. दो बार नहीं एक बार सही एक रात की कर ले तू यारी सुबह तक मान के मेरी बात तू ऐसे जोर से नाची आज हे घुंघरू टूट गए हे घुंघरू टूट गए. बोलो बोलो राधे बोले तितारम തൊട്ടന നേരു നേരു നെഞ്ചിൽ തുള്ളാട്ടം ഹേ ഗോവിന്ദ ¿Y qué fue? No hiciste nada con tanta chapa para hacerle ranking can king can. ¿Y qué fue? No hiciste nada con tanta chapa para hacerle ranking can king can. डांट छोड़े ना साथ बलमा ये तेरा नाच जिंग 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 गाट जिंग 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 गाट जिंग 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 गाट जिंग 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 नाच जिंग 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 गाट जिंग 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 गाट जिंग 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 गाट जिंग 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 जिंग. ఏ వన్ టాప్ మామదురే అన్న కోడి అమ్మదిని అన్న రెడ్డి మరుద మెచ్చు అన్న కోడి అమ్మదిని నల్ల అడి మామదురే అన్న కోడి అమ్మదిని అన్న రెడ్డి మరుద మెచ్చు అన్న కోడి అమ్మదిని నల్ల అడి
ಥ್ಯಾಂಕ್ ಯು ಅಮೃತ ಆ್ಯಂಡ್ ಟೀಮ್. ಹೇಗಿತ್ತು ಪರ್ಫಾರ್ಮೆನ್ಸ್? ಕೇಳುದಿಲ್ಲ ಈ ಸೈಡಿಂದ ಬೊಬ್ಬೆವೇ ಇಲ್ಲ ಮಾರೆ. ಎಂತ ನಿಮ್ಮದು? ಸ್ವಲ್ಪ ಬೊಬ್ಬೆ ಹಾಕಿ ಹೇಳಿ, ಹೇಗಿತ್ತು ಪರ್ಫಾರ್ಮೆನ್ಸ್? ಓಕೆ, ಈಗ ನೆಕ್ಸ್ಟ್ ಬರುವಂಥ ಪರ್ಫಾರ್ಮೆನ್ಸ್ ಬಗ್ಗೆ ನನಗೆ ಹೇಳಲಿಕ್ಕೆ ಎಂತ ಇಲ್ಲ, ಬಟ್ ಒನ್ ವರ್ಡಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇದು ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್. ಸೊ ಲೆಟ್ಸ್ ವೆಲ್ಕಮ್ ಸ್ಪೆಷಲ್ ಪರ್ಫಾರ್ಮರ್ಸ್ ಆನ್ ಸ್ಟೇಜ್. आतिल है नजर, एक माह जबी, एक नूर नगी, रब की रुबाई, क्या है तबाही, गर्दन जुराही, गोली इलाही, अफगान जलेबी, माशूक फरेबी, घायल है तेरा दीवाना भैया भैया, बंदूक दिखा के क्या प्यार करेगी, चेहरा भी कभी दिखाना भैया भैया। मुझको हुई न खबर, चोरी चोरी चुप चुप कर, अब प्यार की पहली नजर, हाय ले गई ले गई दिल, ले गई ले गई, ले गई ले गई दिल, ले गई ले गई। मुझको हुई न खबर, चोरी चोरी चुप चुप कर, अब प्यार की पहली नजर, हाय ले गई ले गई दिल, ले गई ले गई, ले गई ले गई। I like your fashion, तुझ्यावर थांबून माझी नजर, एक किती सुंदर तुझं डिंपल, जे पाहिजे ते घे एक नंबर, तुझी कंबर हाय चाल शेकी शेकी, हाय किती सुंदर तुझं डिंपल, जे पाहिजे ते घे हवा हवा बता दे, अब उसका पता दे जरा मुझको बता दे, सजाऊंगी, वादा दिया मैं वो वादा निभाऊंगी। तेरे आगे पीछे लगे सुन दोरा छोरी का हर रंग तेरे, हवाले काला डोरा छोरी का, हाँ जब तेरे पकड़ाया हाथ तने मेरा, थोड़ी थोड़ी मैं तो घबराती फिरूं, तो मैं तो देख देख शीशा शर्मांदी फिरूं, तो मैं तो देख देख शीशा शर्मांदी फिरूं, तो देख देख शीशा शर्मांदी फिरूं, तो मैं तो देख देख शीशा शर्मांदी फिरूं, तो बँडाचे बाईला वाजताना, तुझे गाल सोबीत हे काट सोबीत, बोलून सले रावतीत मीठ, तू पाशार जाताना क्यूट स्माइल देताना, माते रेगला कण्ण निन्ना मिट, बायम्मा बायम्मा तुझ्या बायम्मा बायम्मा तुम सुमचे
ಬೈಲ ಬಾಯಮ್ಮ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ عندي خوش فصلة يا اخي تفوز والله خوش رقصة يا اخي تفوز عندي خوش فصلة يا اخي تفوز والله خوش رقصة عندي لك Thank you so much, teachers. It's a really energetic and wonderful performance. Up next, it's a time for a folk dance that reflects the vibrant spirit of rural India. So please welcome Bindushri and team of Yumcom with a big round of applause as they are ready to take you into the world of rural India. अरे उड़ी 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 जा उड़ी उड़ी जाए उड़ी उड़ी जाए दिल की पतंग देखो उड़ी उड़ी जाए उड़ी उड़ी जाए उड़ी उड़ी जाए दिल की पतंग देखो उड़ी उड़ी जाए कहने को तो खेल है ये तेरा मेरा साझा पर मेरा दिल है पतंग और तेरी नजर मांझा मांझे से लिपटी ये पतंग जुड़ी जुड़ी जाए उड़ी उड़ी जाए उड़ी उड़ी जाए दिल की पतंग देखो उड़ी उड़ी जाए की पर उड़ आवी खुशियों संगे लावी हर घाए हयो हाय हाय रंगी पर उड़ आवी खुशियों संगे लावी हर खाए हयो हाय हाय आशानी किरणों बिखराए उमंग भी छलकाते मन हड़वे थी गुनगुनाए हाय 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 हे शुभारंभ मंगल बेला आई सपनों की डहरी पे दिल की बाजी रे शहनाई 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 रास रचिलो साज सजिलो शुभ घड़ी छे आवी आछा आछा टमटमाता शमणाओ छे लावी ओ लावी ओ लावी ढोलीड़ा ढोलीड़ा ढोलीड़ा
रंगीलो मारो रंगीलो मारो ढोलना ढोलना बे। ಹಲೋ, ಥ್ಯಾಂಕ್ ಯು ಬಿಂದುಶ್ರೀ ಆ್ಯಂಡ್ ಟೀಮ್. ಈಗ ಯಕ್ಷಗಾನ ನೃತ್ಯವು ಕರ್ನಾಟಕದ ಒಂದು ಪ್ರಮುಖ ಜನಪದ ಕಲೆಯಾಗಿದೆ. ಇದು ನೃತ್ಯ, ಸಂಗೀತ, ವೇಷಭೂಷಣ ಮತ್ತು ನಾಟಕದ ಸಂಯೋಜನೆಯಾಗಿದ್ದು, ಈಗ ವೇದಿಕೆಯ ಮೇಲೆ ಯಕ್ಷಗಾನವನ್ನು ಪ್ರದರ್ಶಿಸುವುದಕ್ಕೆ ಬರ್ತಾ ಇದ್ದಾರೆ ಯಕ್ಷಕಲಾ ಕೇಂದ್ರದ ವಿದ್ಯಾರ್ಥಿಗಳು.
Thank you so much. And once again, we have a special performance. So audience, let's get ready. Mambo. Chopper. Doggy style. No te canses. ¿Y qué fue? No hiciste nada. Con tanta chapa, va a hacerle ranking can can. ¿Y qué fue? No hiciste nada. Con tanta chapa, va a hacerle ranking can can. Mambo. Chopper. Doggy style. No te canses. Dame un grr. ¿Un qué? Un grr. ¿Un qué? Dame un tu ta ta tu ta tu ta. Dame un grr. Un grr. Un grr. Un grr. Dame un grr. Un grr. Un grr. Un grr. कैसा शर्माना तुझे नच के दिखा दूं मेरा हो जाए जो मैं पर्दा गिरा दूं हाँ तुझे अखियों में अपने बसा लूं हाँ तू ना नखरे दिखा
சொப்பனும் சொப்பனும் உன்னா சேர்த்து ராவ பார்த்து விக்கிறேன் இந்த ராத்திரி பார்த்து வைக்கிறேன் சொல்லமானேனே خوش رقصة عندي لك رقصة قوية يا الحبيب اسمها صبوحة خطبها نصيب مد يدك كنا بتعطيها كف وهز شتفك حيل خليك شديد عطني رقصة الفريسة زيد عليها شوي عندي بيزة حق المحتر اللي نعرفه صيده سوي لي وقفة انا هيبة عيل سوي رقصة بياض يبلي واحد كرك يلا بياض طق سيارة بوليس يلا يلا سوي رقصة ثانية رقصة البطريق ولا سبتة في مان يا اخي دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة Okay, thank you. Audience, please give them a big round of applause. Okay, now I would like to welcome NSS students on stage. ಗುಣವಿದೆ ಈ ಮಣ್ಣಲಿ ಸೊಬಗಿದೆ ಈ ನಾಡಲಿ ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು ನಮ್ಮ ತುಳುನಾಡು ಎಂಕಲ್ಲ ತುಳುನಾಡು ಮೊಗದ ತುಳುನಾಡು ಜಿಂಗುಲು ಹೋಗಿ ಮಲ್ಪುನ ಜಾಡ ಸಾರ ಜನ್ಮಗಳ ಒಂದು ಜಾಡ ದುರ್ಗದೇವಿಯ ನೆಲೆಯಿದೆ ಉಡುಪಿ ಕೃಷ್ಣನ ನಗುವಿದೆ ವಿವಿಧ ಕಲೆಗಳ ಕಳೆಯಿದೆ ಶುದ್ಧ ಸಂಸ್ಕೃತಿ ಒಲವಿದೆ ಶ್ರೀ ಮಂಜುನಾಥನ ಮಡಿಲಲಿ ದೈವ ಭಕ್ತಿಯ ಸೊಬಗಲಿ ಕಡಲ ಮಕ್ಕಳ ಕಥೆ ಇದೆ Thank you, dear NSS students, for bringing the beauty of Tulunadu on stage.
So far, we have seen various dance forms representing Indian culture and tradition. But now, to bring a change in style and rhythm, Shamit and team of Yumcom are ready to step into the world of Western dance. So please welcome them with a big round of applause. అంటే అమలాపురం అంటే అమలాపురం అంటే ఆహాపురం అంటే ఇచ్చాపురం కీల కొట్టి లాగుతారు ఆంధ్రాజనం హే అంటే అమలాపురం అంటే ఆహాపురం అంటే ఇచ్చాపురం కీల కొట్టి లాగుతారు ఆంధ్రాజనం I wanna see my girl. ലജ്ജാവതിയെ നിന്റെ കള്ളക്കട കണ്ണിൽ ലജ്ജാവതിയെ നിന്റെ കള്ളക്കട കണ്ണിൽ താഴമ്പൂവോ താമരത്താരോ തേനോ തേനിലാവോ മാമഴമുത്തോ മല്ലിക്കൊഴുന്തോ മീനോ മാരിവില്ലോ തൊട്ടുരുമി നിന്നാട്ടെ തൊട്ടുരുമി നിന്നാട്ടെ തൊട്ടാവാടി പെൺമാനെ തൊട്ടാവാടി പെൺമാനെ മാനസ കൊട്ടാര കെട്ടിനകത്തുള്ള റോജാ രാജറാണി बेईमानिया कर ले थोड़ी नादानिया होठों पे मन मारिया कर ले थोड़ी नादानिया मुझे आधी रात को सताने लगे मुझे अपने साथ तड़पाने लगे तू आज पास से बुलाने लगे तुझे छूना चाहे मेरे पिंक लिप्स पिंक लिप्स पिंक लिप्स पिंक लिप्स पिंक लिप्स पिंक लिप्स पल पल तुझको करते मिस पिंक पकड़ के खड़ा है कम वक्त छोड़ना जाने ना बदतमीज दिल बदतमीज दिल बदतमीज दिल माने ना बदतमीज दिल बदतमीज दिल बदतमीज दिल माने ना ये जो हाल है सवाल है कमाल है जाने ना बदतमीज दिल बदतमीज दिल बदतमीज दिल माने ना ഗണപതി വമ്പേറ്റും വാമനമൂർത്തി വരമീകൻ മനതാരിൽ തെളിഞ്ഞേ എതിരെ ഇനിയും അരുത് കുരുതി മകനെ കലികാല കുലദൈവമേ ആലങ്ങാട്ടെ ചെന്നച്ചാരുടെ ധർമ്മകൾ അവളുടെ കടമിഴി അമ്പിൻ തുമ്പിലുടക്കി കച്ചമുറുക്കി മെഴുക്കുവടുക്കി ചുറ്റി നടന്നിട്ടമ്പലമുറ്റത്തരയാൽ തറയിൽ കഥകളിമേളം കണ്ടു മടങ്ങി വരുമ്പോൾ കീചകവേഷം കെട്ടി രമിച്ചു കുഴഞ്ഞതും ഉച്ച കഴിഞ്ഞതും അയ്യയ്യേ മച്ചമ്പിയേ നാടറിഞ്ഞേ മച്ചമ്പിയേ അയ്യയ്യേ മച്ചമ്പിയേ താങ്കിണക്ക ഹേ ധളാങ്കിണക്ക ഹേ താങ്കിണക്ക ധില്ലം ധില്ലം ധളാങ്കിണക്ക ചെണ്ടമൃതങ്ങം മേലെ കാവിൽ പൂരക്കാവടി പീലിക്കോരടി പാണ്ടി പടയണി മേളം ഓ കാവടി മേളം ഓ കാവടി മേളം ആഘോഷം തുടങ്ങാം എല്ലാരും പറഞ്ഞാട്ടെ പിടിക്കാൻ കൂത്തുമ്പി കുടുംബം ഒന്നോടെ നിറന്നാട്ടെ ആഘോഷം തുടങ്ങാം എല്ലാരും പറഞ്ഞാട്ടെ പിടിക്കാൻ കൂത്തുമ്പി കുടുംബം ഒന്നോടെ നിറന്നാട്ടെ. Hello. Thank you, Shamit and team. Okay, this is our last performance. Yakshakala Kendra Yakshamrita Certificate Course students presents Yaksharupaka Shri Krishna Lile, the original form of Yakshagana on stage.
ಗಿರಿಯೆಡೆಯೊಳ್ ಗೋಗಳ ಕಾಯುವ ಬೇಗನೆ ವಿಜಯನಿ ಬಾಬಾ ಗೋವರ್ಧನ ಗಿರಿಯಡೆಯೊಳ್ ಗೋಗಳ ಕಾಯುವ ಬೇಗನೆ ವಿಜಯನಿ ಬಾಬಾ ಬೇಗನೆ ವಿಜಯನಿ ಬಾಬಾ ನಾವನುರಾಗದಿ ಕೊಳಲಿನ ನಾದವ ಬೀರುವ ಬೇಗನೆ ಬಾಬಾ ಗೋವರ್ಧನ ಗಿರಿಯೆಡೆಯುಳ್ ಗೋಗಳ ಕಾಯುವ ಬೇಗನೆ ವಿಜಯನೇ ಬಾಬಾ ತೈದಿನ ತಗದಿನ ತೈದಿನ ತಗದಿನ ತೈದಿನ ತಗದಿನ ತೈದಿನ ತೈ ತತ್ತ ದಿಮಿ ದಿನ ತಗದಿನ ದಿಮಿ ದಿನ ತಗದಿನ ದಿಮಿ ದಿನ ತಗದಿನ ದಿಮಿ ದಿನ ತೈ ತತ್ತ ತಗಡದಿಮಿ 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 ತಗಡದಿನ ತೈ ದಿತ್ತ ದಿಮಿ ತಗದಿ ದಿಮಿ ತಗದಿ ದಿಮಿ ತಗದಿ ದಿಮಿ ತಗದಿ ದಿಮಿ ತಗದಿ ದಿಮಿ ತಗದಿ ದಿಮಿ ತದಿನ ತೈ ತತ್ತ ತಗಡದಿಮಿ ತಗದಿ ತಗಡದಿನ ತೈ ದಿತ್ತ ದಿಮಿ ತಗದಿ ದಿಮಿ ತಗದಿ ದಿಮಿ ತದಿನ ತೈ ದಿನ ತೈ ತದ ತೈ ದಿನ ತೈ ತದ ತೈ ದಿನ ತೈ ತದ ತೈ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ 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 ಗೋವರ್ಧನ ಗಿರಿಯೆಡೆಯುಳ್ ಗೋಗಳ ಕಾಯುವ ಬೇಗನೆ ವಿಜಯನಿ ಬಾಬಾ ನಾವನುರಾಗಲಿ ಕೊಳಲಿನ ನಾದವ ಬೀರುವ ಬೇಗನೆ ಬಾಬಾ ವಿಜಯನಿ ಗೋವರ್ಧನ
ಕಾಯುವುದಕ್ಕೆ ಎಲ್ಲ ದೈವ ಹೊರತು ಜಗಕ್ಕೆ ಕಾಯುವುದಕ್ಕೆ ಎಲ್ಲ ದೈವ ಹೊರತು ಜಗಕ್ಕೆ ಸಲ್ಲದಿಂತ ವೈರವು ಎನ್ನಲ್ಲಿ ಸುಮ್ಮನೆ ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಎಲ್ಲ ದೈವ ಹೊರತು ಜಗಕ್ಕೆ ಸಲ್ಲದಿಂದ ವೈರವು ಎನ್ನಲ್ಲಿ ಸುಮ್ಮನೆ ಎಲ್ಲ ದೈವವು ಹೊರತು ಜಗಕ್ಕೆ ಕೃಷ್ಣ ಶತ್ರುವಾಗಿ ಎಮ್ಮೊಡೆಯಂಗೆ ವ್ಯರ್ಥದಿಂದ ನಿನ್ನ ನೀಗ ಕೊಲ್ಲದುಳಿಯೇನು ಶತ್ರುದಾನಿ ತನಗಿ ತನ್ನ ಚಿತ್ತವನ್ನು ಜಯಿಸದವಗಿ ಜಯಿಸದವಗಿ ಆ ಆ ಜಯಿಸದವಗಿ ಬೇಡ ಎನ್ನೋಳೀಗ ವೈರವು ಸುಮ್ಮನೆ ಆ
ಶತ್ರು ತಾನೆ ತನಗೆ ತನ್ನ ಚಿತ್ತವನ್ನು ಜಯಿಸದವಗಿ ವ್ಯರ್ಥ ಬೇಡ ಎನ್ನೋಳೀಗ ವೈರವು ಶತ್ರು ತಾನೆ ತನಗೆ ತನ್ನ ಶತ್ರು ತಾನೆ ತನಗೆ ತನ್ನ ಚಿತ್ತವನ್ನು ಜಯಿಸದವಗಿ ವ್ಯರ್ಥ ಬೇಡ ವೈರವು ಎನ್ನೋಳು ಸುಮ್ಮನಿ ಗೋಪಗುಡೀರ ಪಯೋಗೃತ ಚೋರ ಗೋಕುಲ ಜನ ಬೃಂದಾವನ ಪಾಲಂ ದೇವಕಿ ಮಮ ಹೃದಯ ಗೋಪಾಲ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಮಂಗಲಂ So here we come to the end of the annual day cultural program 2025-26. I thank correspondent, very Reverend Father Lawrence Mascarenis, Principal Reverend Dr. Anton Prakash Mantero, all the head of the departments, deans and lecturers and administrative staff. Especially I thank alumni executive president, PTA president and executive members. And especially I thank all the performers who have given an excellent performance today. Please give them a big round of applause. I thank cultural committee coordinators, all the members, and I thank MDS Sounds for your arrangements. And I thank Ponnap sir for capturing beautiful moments. Once again, thanking one and all. I request Vice Principal for the announcement. ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಕಾಲೇಜು ವಾರ್ಷಿಕೋತ್ಸವವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಾವು ಆಯೋಜಿಸಿದ್ದೇವೆ. ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮೆಲ್ಲರ ನೇತಾರಾದಂಥ ಪ್ರಾಂಶುಪಾಲರು ತಮಗೆ ಕೆಲವೊಂದು ಮಾಹಿತಿಗಳನ್ನು ನೀಡಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. Radhakrishna, I request the students to come inside the hall. I request all the students to come inside the hall. Please do come inside because that is a easy method to distribute the packets. You know, to my right, egg puffs. So